ओम अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। नमः ॐ विष्णुपदाय कृष्णपृष्ठाय भूतले श्रीमते भक्तिवेदान्त स्वामिनीति नामिनी। नमस्ते सरस्वती देवी गौरवाणी प्रचारिणी निर्विशेष शून्यवादी पाश्यता देशतारिणी। जय श्री कृष्ण चैतन्य प्रभो नित्यानंद श्री अद्वैता गदाधरा श्रीवासादि गौर भक्त वृंदा। हरे कृष्ण 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 हरे 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 राम 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 हरे हरे। हरे कृष्ण 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 हरे 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 राम 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 हरे हरे। हे कृष्णा करुणा सिंधु दीनबंधु जगत्पते गोपेश गोपिका कांता राधा कांत नमोस्तुते। नमो ब्राह्मण देवाय गो ब्राह्मण हिताय च जगद्हिताय कृष्णाय गोविंदाय ते नमः। तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये। नमो महावदन्याय कृष्ण प्रेम प्रदायते कृष्णाय कृष्ण चैतन्य नाम्ने गौरत्विषे नमः। पांचकल्पतरुभ्यश्च कृपा सिन्धुभ्य एव च पतितनां पावनेभ्यो वैष्णवेभ्यो नमो नमः। अनंत कोटि वैष्णव वृंद की जय। नमाचार्य हरिदास की जय। श्रील प्रभुपाद की जय। हरे कृष्ण माताजी। हरे कृष्ण स्वागत। ಸೊ ಎಲ್ಲರಿಗೂ ಸ್ವಾಗತ. ಇವತ್ತಿನ ಅಧ್ಯಾಯ 6 ಧ್ಯಾನ ಯೋಗ. ಸೊ ಈಗ ಮೊದಲನೇ 6 ಅಧ್ಯಾಯಗಳು ಕರ್ಮಯೋಗದ ಬಗ್ಗೆ. ಸೊ ಈಗ ನಾಳೆಯಿಂದ ಭಕ್ತಿ ಯೋಗ ಶುರುವಾಗುವಂತದ್ದು 7ರಿಂದ 12. ಅದಾದ ಮೇಲೆ 13ನೇ ಅಧ್ಯಾಯದಿಂದ 18ರವರೆಗೆ ಜ್ಞಾನ ಯೋಗ. ಸೊ ಧ್ಯಾನ ಯೋಗ. ಸೊ ಈಗ ಜನರಲ್ ಕನ್ಸೆಪ್ಷನ್ ಏನು? ಧ್ಯಾನ ಹಾಗೂ ಯೋಗದ ಬಗ್ಗೆ ನಮಗೆ ಸರಿಯಾಗಿ ಮಾಹಿತಿ ಇದೆಯಾ? ಸೊ ಇವತ್ತಿನ ಅಧ್ಯಾಯದಲ್ಲಿ ಕೃಷ್ಣ ಅಷ್ಟಾಂಗ ಯೋಗದ ಬಗ್ಗೆ ವಿವರಿಸ್ತಾನೆ. ಮತ್ತೆ ಅದಾದ ಮೇಲೆ ನಾವು ಸರಿಯಾದ ಯೋಗ ಅಂತ ಹೇಳಿದ್ರೆ ಏನು ಅಂತ ತಿಳ್ಕೊಳ್ಳೋಣ. ಸೊ ಅಧ್ಯಾಯ 6. ಸೊ ಅಷ್ಟಾಂಗ ಯೋಗ. ಸೊ ಅಷ್ಟಾಂಗ ಯೋಗದಲ್ಲಿ ಅಂದ್ರೆ ಯೋಗ ಅಂತ ಹೇಳಿದ್ರೆ ಮೇನ್ ಆಗಿ ಭಗವಂತನೊಟ್ಟಿಗೆ ನಾವು ಸಂಬಂಧವನ್ನ ಸ್ಥಾಪಿಸುವಂತದ್ದನ್ನ ಯೋಗ ಅಂತ ಹೇಳೋದು. ಈಗ ನಾವು 3ನೇ ಹಾಗೂ 5ನೇ ಅಧ್ಯಾಯದಲ್ಲಿ ಏನ್ ನೋಡಿದ್ವಿ? ಕರ್ಮದಿಂದ ಭಗವಂತನ ಜೊತೆ ನಾವು ಹೇಗೆ ಒಂದು ಸಂಬಂಧವನ್ನ ಸ್ಥಾಪಿಸಬಹುದು ಅಂತ ಹೇಳಿ, ಹಾಗೂ 4ನೇ ಅಧ್ಯಾಯದಲ್ಲಿ ಜ್ಞಾನದಿಂದ ಹೇಗೆ ಈ ಒಂದು ಸಂಬಂಧವನ್ನ ಸ್ಥಾಪನೆ ಮಾಡುವಂತದ್ದು. ಸೊ ಯೋಗ ಇಲ್ದೇ ಇದ್ರೆ ಬರೇ ಕರ್ಮ ಮಾಡಿದ್ರೆ ಅದು ಕರ್ಮ ಭೋಗ ಅಂತ ಆಗತ್ತೆ. ಅಂತ ಹೇಳಿದ್ರೆ ನಾವು ನಮ್ಮ ಇಂದ್ರಿಯ ತೃಪ್ತಿಗೋಸ್ಕರ ಕೆಲಸ ಮಾಡೋದನ್ನ ಕರ್ಮ ಭೋಗ ಅಂತ ಹೇಳ್ತೀವಿ. ಸೊ ಅದು ಯೋಗ ಅಂತ ಆಗ್ಬೇಕಿದ್ರೆ ಅದು ದೇವರ ಜೊತೆ ಸಂಬಂಧ ಸ್ಥಾಪನೆ ಆಗ್ಬೇಕಂದ್ರೆ ಕನೆಕ್ಷನ್ ಇರ್ಬೇಕು. ಆ ಕನೆಕ್ಷನ್ ಇಲ್ಲ ಅಂತ ಹೇಳಿದ್ರೆ ಅದು ಯೋಗ ಅಲ್ಲ, ಭೋಗ ಆಗುವಂಥದ್ದು. ಸೊ ಇಲ್ಲಿ ಈ ಒಂದು ಇಮೇಜ್ ನೋಡುವಾಗ ನಮಗೆ ಗೊತ್ತಾಗುತ್ತೆ. ಇಲ್ಲಿ ಈಗ ಯೋಗಿ ಧ್ಯಾನ ಮಾಡ್ತಾ ಇರುವಂತದ್ದು ಪರಮಾತ್ಮ. ಈಗ ನಾವು ಭಗವಂತನ ಸಾಕ್ಷಾತ್ಕಾರದಲ್ಲಿ 3 ಹಂತಗಳನ್ನ ನೋಡಿದ್ವಿ 2ನೇ ಅಧ್ಯಾಯದಲ್ಲಿ ಅಲ್ವಾ. ಅದರಲ್ಲಿ ಮೊದಲನೇದು ಬರುವಂತದ್ದು ಬ್ರಹ್ಮನ್ ಸಾಕ್ಷಾತ್ಕಾರ ಅಂತ ಹೇಳಿದ್ರೆ ಅದು ಕೃಷ್ಣನಿಂದ ಅಂದ್ರೆ ದೇವರ ಒಂದು ಪ್ರಕಾಶ ಏನಿದೆ ಅಂದ್ರೆ ಕೃಷ್ಣನಿಂದ ಬರುವಂತ ಒಂದು ಎಫಲ್ಜೆನ್ಸ್, ಅದನ್ನೇ ನಾವು ಅದನ್ನ ಬ್ರಹ್ಮನ್ ಅಂತ ಹೇಳಿ ಕೆಲವರು ಅದೇ ರಿಯಲೈಸೇಷನ್ಗೆ ಅದೇ ಫೈನಲ್ ಅಂತ ಅನ್ಕೊಳ್ತಾರೆ. ಆದ್ರೆ ಅದು ಬರೇ ಸಚ್ಚಿತ್ ಆನಂದದಲ್ಲಿ ಬರೇ ಸತ್ ಅನ್ನೋದು ಮಾತ್ರ. ಸೊ ಇನ್ನೊಂದು 2ನೇ ರಿಯಲೈಸೇಷನ್ ಇದು ಪರಮಾತ್ಮ ರಿಯಲೈಸೇಷನ್. ಇದು ಅಷ್ಟಾಂಗ ಯೋಗದಿಂದ ಬರುವಂತದ್ದು ಪರಮಾತ್ಮ ರಿಯಲೈಸೇಷನ್. ಸೊ ಪರಮಾತ್ಮನ ಸಾಕ್ಷಾತ್ಕಾರ. ಸೊ ಅದು ಶಂಖ ಚಕ್ರ ಗದಾ ಪದ್ಮ. ಸೊ ಈ ಒಂದು ರೂಪ ಪರಮಾತ್ಮ ನಮ್ಮ ಎಲ್ಲರ ಹೃದಯಗಳಲ್ಲಿ ಈ ಒಂದು ರೂಪದಲ್ಲಿ ನೆಲೆಸಿದ್ದಾನೆ. ಸೊ ಈ ಒಂದು ಸಾಕ್ಷಾತ್ಕಾರ ಫೈನಲ್ ಅಲ್ಲ ಇದು. ಯಾಕಂತ ಹೇಳಿದ್ರೆ ಫೈನಲ್ ಬಂದು
ಭಗವಾನ್ ಸಾಕ್ಷಾತ್ಕಾರ. ಸೊ ಭಗವಾನ್ ಅಂತ ಹೇಳಿದ್ರೆ ಕೃಷ್ಣನ ಶ್ಯಾಮ ಶ್ಯಾಮ ಸುಂದರ, ಅವನ ಎರಡು ಭುಜದ ಆ ರೂಪ ಏನಿದೆ, ಸೊ ಅದು ಭಗವಾನ್ ಸಾಕ್ಷಾತ್ಕಾರ. ಸೊ ಇದು ಪರಮಾತ್ಮ ಸಾಕ್ಷಾತ್ಕಾರ. ಸೊ ಈ ಯೋಗದ ಉದ್ದೇಶ ಏನು ಅಂತ ಹೇಳಿದ್ರೆ ಅಷ್ಟಾಂಗ ಯೋಗ ಮಾಡುವಂತದ್ದು, ಅಂದ್ರೆ ತುಂಬಾ ಕಠಿಣವಾದಂತದ್ದು ಅದು. ಅದನ್ನ ಮಾಡುವ ಉದ್ದೇಶ ಏನು ಅಂತ ಹೇಳಿದ್ರೆ ಭಗವಂತನನ್ನ ಭಗವಂತನೊಟ್ಟಿಗೆ ಸಂಬಂಧವನ್ನ ಸ್ಥಾಪನೆ ಮಾಡುವಂಥದ್ದು, ಹಾಗೂ ಅವನು ಭಗವಂತನ ನೋಡ್ತಾನೆ. ಆ ಎಲ್ಲಾ ಒಂದು ಸ್ಟೆಪ್ ಅನ್ನ ಹೇಗೆ ನಾವು ಯೋಗದ ಎಲ್ಲಾ ಆಯಾಮಗಳನ್ನ ಅವನು ಯಾವಾಗ ಪಾಲಿಸ್ತಾನೆ, ಅವನು ಭಗವಂತನ ನೋಡ್ತಾನೆ. ಸೊ ಭಗವಂತನ ನೋಡ್ಬೇಕು, ಅದು ನಮ್ಮ ಉದ್ದೇಶ ಆಗಿರ್ಬೇಕು. ಸೊ ಇವರು ಓಕೆ, ಈಗ ಇದ್ರಲ್ಲಿ ನೋಡುವಂಥದ್ದು, ಈಗ ನಾವು ಮೊದಲನೇದಾಗಿ ಜ್ಞಾನ ಅಂತ ಹೇಳಿದ್ರೆ ಏನು ಅಂದ್ರೆ ತುಂಬಾ ಲೀಸ್ಟ್, ಅಂದ್ರೆ ಈಗ ಹೆಚ್ಚಾಗಿ 99% ಜನಕ್ಕೆ ನಾನು ಆತ್ಮ ಅನ್ನೋದು ಗೊತ್ತಿಲ್ಲ. ಅಂದ್ರೆ ನಾನು ದೇಹದ ಭಾವನೆಯಲ್ಲಿ ಇದೀವಿ ನಾವು ಎಲ್ಲ, ಅಂದ್ರೆ ಹೆಚ್ಚಾಗಿ ಎಲ್ಲರೂ ದೇಹದ ಭಾವನೆಯಲ್ಲಿ ಇರುವಂತದ್ದು. ಈ ದೇಹ ಏನಿದೆ ಇದರ ಜೊತೆ ನಾವು ನಮ್ಮನ್ನ ಐಡೆಂಟಿಫೈ ಮಾಡ್ಕೊಳ್ಳುವಂಥದ್ದು. ಆಗ ಅದು ತುಂಬಾ ಲೋಯೆಸ್ಟ್. ಸೊ ಅದರಿಂದ ಸ್ವಲ್ಪ ಜ್ಞಾನ ಬಂದಾಗ ನಾನು ದೇಹ ಅಲ್ಲ ಆತ್ಮ ಅನ್ನೋದನ್ನ ಗೊತ್ತಾಗುತ್ತೆ. ಸೊ ನಾನು ಅಂದ್ರೆ ಈ ಭೌತಿಕ ದೇಹ ಅಲ್ಲ ನಂದು ನಿಜವಾದ ಅಂದ್ರೆ ಜೀವೇರೇ ಸ್ವರೂಪವೇ ಕೃಷ್ಣರೇ ನಿತ್ಯದಾಸ್. ಸೊ ನಮ್ಮ ನಿಜವಾದ ಸ್ವರೂಪ ಏನು? ಕೃಷ್ಣನ ಸೇವಕ. ಸೊ ಅಂದ್ರೆ ಅದು ನಾನು ದೇಹ ಅಲ್ಲ ಆತ್ಮ ಅನ್ನೋದು ಗೊತ್ತಾಗುವಂಥದ್ದು. ಹಾಗೂ ಮತ್ತು ಜ್ಞಾನ ಯೋಗ, ಜ್ಞಾನ ಬೆಳೆಯುವಾಗ ಮತ್ತೆ ಕೃಷ್ಣ ಪ್ರಜ್ಞೆಯಲ್ಲಿ ನಾವು ಹೆಚ್ಚಾಗಿ ಅಡ್ವಾನ್ಸ್ ಆದಾಗ ಏನಾಗುತ್ತೆ, ಅದು ಅಂದ್ರೆ ಪರಮಾತ್ಮ ಆಕ್ಚುಲಿ ನಾವು ಭಗವಂತನ ಡೈರೆಕ್ಟ್ ಅಂದ್ರೆ ರಿಯಲೈಸ್ ಮಾಡ್ಬೋದು. ಆದ್ರೆ ಇಲ್ಲಿ ಇವನು ಅಷ್ಟಾಂಗ ಯೋಗದಲ್ಲಿ ಪ್ರಜ್ಞೆ ಹೆಚ್ಚಾದ ಮೇಲೆ ಫೈನಲ್ ಆಗಿ ಅವರು ಪರಮಾತ್ಮನನ್ನ ನೋಡುವಂಥದ್ದು. ಶ್ರೀ ಭಗವಾನುವಾಚ ಅನಾಶ್ರಿತ ಕರ್ಮಫಲಂ ಕಾರ್ಯಂ ಕರ್ಮ ಕರೋತಿ ಯಃ ಸಾ ಸನ್ಯಾಸಿ ಚ ಯೋಗಿ ಚ ನಿರ್ನ ಚ ಕ್ರಿಯಃ. ದೇವೋತ್ತಮ ಪರಮ ಪುರುಷನು ಹೇಳಿದನು, ಕರ್ಮಫಲಕ್ಕೆ ಅಂಟಿಕೊಳ್ಳದೆ ತಾನು ಮಾಡಬೇಕಾದ ಕರ್ಮವನ್ನು ಮಾಡುವವನೇ ಸನ್ಯಾಸಿ, ಅವನೇ ನಿಜವಾದ ಅನುಭಾವಿ. ಅಗ್ನಿಯನ್ನು ಹೊತ್ತಿಸದೆ ಕರ್ತವ್ಯವನ್ನು ಮಾಡಿದವನು ಸನ್ಯಾಸಿಯಲ್ಲ, ಯೋಗಿಯಲ್ಲ. ಕೃಷ್ಣ ಪದೇ ಪದೇ ಹೇಳಿರುವಂತದ್ದು ಅಂದ್ರೆ ಕರ್ಮ ಬಿಟ್ಟು ಕಾಡಿಗೆ ಹೋಗುವಂತದ್ದು ಎಲ್ಲಿಯೂ ಕೂಡ ರೆಕಮೆಂಡ್ ಮಾಡೇ ಇಲ್ಲ ಭಗವದ್ಗೀತೆಯಲ್ಲಿ. ಅಂದ್ರೆ ಸನ್ಯಾಸ ತಗೊಂಡು ಹೋಗ್ಬೇಕು, ಕರ್ಮ ಮಾಡು ಅನ್ನೋದನ್ನೇ ಕೃಷ್ಣ ಮತ್ತೆ ಮತ್ತೆ ಅದನ್ನ ಕ್ಲಿಯರ್ ಮಾಡ್ತಾ ಇರುವಂತದ್ದು. ಇದು ನಮ್ಮೆಲ್ಲರ ಒಂದು ಬೆನಿಫಿಟಿಗಾಗಿನೇ, ಅಂದ್ರೆ ಅರ್ಜುನನ ಪ್ರಶ್ನೆಗಳು ಹಾಗೂ ಭಗವಂತ ಹೇಳುವಂತದ್ದು. ಸೊ ಭಕ್ತಿ ರಸಾಮೃತ ಸಿಂಧು ಅಂತ ಹೇಳಿ ರೂಪ ಗೋಸ್ವಾಮಿ ಅವರು ಹೇಳ್ತಾರೆ. ಅಲ್ಲಿ ಸಹ ಹೇಗಿರ್ಬೇಕು ನಮ್ಮ ಒಂದು ಕೃಷ್ಣನ ಮೇಲೆ ಒಂದು ಭಕ್ತಿ ಸೇವೆ ಯಾವ ರೀತಿ ಇರ್ಬೇಕು ಅಂತ ಹೇಳಿದ್ರೆ, ಅನ್ಯಾಭಿಲಾಷಿತ ಶೂನ್ಯಂ ಜ್ಞಾನ ಕರ್ಮಾದಿ ಅನಾವೃತಂ ಅನುಕೂಲೇನ ಕೃಷ್ಣಾನು ಶೀಲನಂ ಭಕ್ತಿರುತ್ತಮಂ. ಅಂದ್ರೆ ಅನ್ಯಾಭಿಲಾಷಿತ ಶೂನ್ಯ ಅಂತ ಹೇಳಿದ್ರೆ ಬೇರೆ ಯಾವುದು ಅಭಿಲಾಷೆಗಳಿಲ್ಲ, ಅಂದ್ರೆ ನನ್ನ ಒಂದು ಇಂದ್ರಿಯ ತೃಪ್ತಿಗೋಸ್ಕರ ಯಾವುದೇ ಒಂದು ಇಲ್ಲ, ಶೂನ್ಯ, ಅದು ಯಾವುದೂ ಇಲ್ಲ. ಅನ್ಯಾಭಿಲಾಷಿತ ಶೂನ್ಯ ಜ್ಞಾನ ಕರ್ಮಾದಿ ಅನಾವೃತಂ, ಬೇರೆ ರೀತಿಯ ಒಂದು ಮೆಂಟಲ್ ಸ್ಪೆಕ್ಯುಲೇಷನ್ ಮಾಡುವಂತದ್ದಾಗ್ಲಿ ಆ ರೀತಿಯ ಒಂದು ಜ್ಞಾನದ ಯಾವುದೇ ಒಂದು ಅಭಿಲಾಷೆ ಇರಲ್ಲ. ಅಂದ್ರೆ ಅದು ನಿಜವಾದ ಒಂದು ಹೈಯೆಸ್ಟ್ ಸ್ಟೇಜ್ ಇದು. ಅಂದ್ರೆ ಇದು ತುಂಬಾ ಅಡ್ವಾನ್ಸ್ ಆಗಿರುವಂತ ಡಿವೋಟೀಸ್ ಅಲ್ಲಿ ಇದನ್ನ ನಾವು ನೋಡ್ಬೋದು. ಅನ್ಯಾಭಿಲಾಷಿತ ಶೂನ್ಯಂ ಜ್ಞಾನ ಕರ್ಮಾದಿ ಅನಾವೃತಂ ಅನುಕೂಲೇನ ಕೃಷ್ಣನು, ಅಂದ್ರೆ ಕೃಷ್ಣನಿಗೆ ಏನು ಅನುಕೂಲವಾದಂಥದ್ದು, ಅಂದ್ರೆ ಭಕ್ತಿ ಸೇವೆಯಲ್ಲಿ ಏನು ಅನುಕೂಲ ಅದನ್ನ ಮಾತ್ರ ಮಾಡುವಂಥದ್ದು. ಇದು ಭಕ್ತಿರುತ್ತಮಂ, ಅದು ಶ್ರೇಷ್ಠವಾದ ಭಕ್ತಿ ಅಂತ ಹೇಳಿ. ಸೊ ಇಲ್ಲಿ ಕರ್ಮಫಲಕ್ಕೆ ಅಂಟಿಕೊಳ್ಳದೆ ತಾನು ಮಾಡಬೇಕಾದ ಕರ್ತವ್ಯವನ್ನು ಮಾಡುವವನೇ ಸನ್ಯಾಸಿ. ಸೊ ಕೃಷ್ಣ ಪ್ರಜ್ಞೆಯಲ್ಲಿ ಇರೋರು ಹೆಚ್ಚಾಗಿ ಅಂದ್ರೆ ಅವರದ್ದು ಅಂತ ಏನಿಲ್ಲ, ಕೃಷ್ಣನಿಗೋಸ್ಕರ ಅವರು ಮಾಡುವಂತದ್ದು. ಸೊ ಅಂತವನೇ ನಿಜವಾದ ಸನ್ಯಾಸಿ. ಯಾಕಂತ ಹೇಳಿದ್ರೆ ಪ್ರಭುಪಾದ್ ಒಂದ್ ಕಡೆ ಹೇಳ್ತಾರೆ, ಈಗ ಅಷ್ಟಾಂಗ ಯೋಗಿ ಅಂದ್ರೆ ಅವನ ಒಂದು ಓನ್ ಸೆಲ್ಫ್ ಎಲಿವೇಶನ್ ಆಗ್ಬೋದಷ್ಟೇ. ಅಂದ್ರೆ ಅವನ ಒಂದು ಅದರಲ್ಲಿ ಸಹ ಒಂದು ಸ್ವಾರ್ಥ ಇದೆ. ಯಾಕೆಂತ ಹೇಳಿದ್ರೆ ಅವ್ನ್ ಕಾಡಲ್ಲಿ ಮಾಡಿ ಅಂದ್ರೆ ಯಾವುದೋ ಒಂದು ಸಿದ್ಧಿಯನ್ನ ಪ್ರಾಪ್ತಿ ಮಾಡ್ಕೊಳಕ್ಕೋಸ್ಕರ ಅವನು ಅದನ್ನೆಲ್ಲ ಮಾಡುವಂತದ್ದು. ಸೊ 8 ಸಿದ್ಧಿಗಳಿದೆ, ಅದರಲ್ಲಿ ಬೇರೆ ಬೇರೆ ಅಂದ್ರೆ ಅತ್ಯಂತ ಸಣ್ಣ ಆಗುವಂತದ್ದು ಅಥವಾ ಅಂದ್ರೆ ಕಾಣಿಸ್ಕೊಳ್ದೆ ಇರುತ್ತದ್ದು, ಅದು ತುಂಬಾ ಹಗೂರವಾಗುವಂತದ್ದು ಅಥವಾ ಭಾರ ಆಗುವಂತದ್ದು. ಈಗ ನಾವು ಹನುಮಾನ್ ನೋಡಿದೀವಿ ಹೇಗೆ ತುಂಬಾ ದೈತ್ಯಾಕಾರ ತಗೊಳ್ತಾನೆ.
ಸೊ ಹಾಗೆಲ್ಲ ಅದೆಲ್ಲ ಸಿದ್ಧಿಗಳು. ಸೊ ಇದೆಲ್ಲ ಸಿದ್ಧಿಗಳಲ್ಲಿ ಈ ನಿಜವಾದ ಅಂದ್ರೆ ಪರಿಶುದ್ಧ ಭಕ್ತನಿಗೆ ಅದು ಯಾವುದೇ ಆಸಕ್ತಿ ಇರಲ್ಲ. ಸೊ ಅವನು ಈಗ ನಾವು ಪ್ರಭುಪಾದ್ನ ನೋಡಿದ್ರೆ ಆ ಭಕ್ತರಂದ್ರೆ ಅವರು ಬೇರೆ ಎಲ್ಲರನ್ನೂ ಉದ್ಧಾರ ಮಾಡ್ಬೇಕು, ಅಂದ್ರೆ ಎಲ್ಲರಿಗೂ ಈ ಒಂದು ಕೃಷ್ಣ ಪ್ರೇಮ ಕೊಡಿಸ್ಬೇಕು, ಅಂದ್ರೆ ಈ ಒಂದು ಜನ್ಮ ಮೃತ್ಯು ಜರ ವ್ಯಾಧಿಯಿಂದ ಮುಕ್ತಿ ಕೊಡ್ಬೇಕು ಅಂತ ಹೇಳೋ ಒಂದು ಉದ್ದೇಶ ಅವ್ರದ್ದು. ಹಾಗಾಗಿ ಅವರು ಇನ್ನು ಹೈಯರ್ ಲೆವೆಲ್ ಅಲ್ಲಿ ನಾವು ಇರ್ತಾರೆ. ಯಾಕಂತ ಹೇಳಿದ್ರೆ ಇವನು ಬರೇ ಒಂದು ಸೆಲ್ಫ್ ಅಂದ್ರೆ ಎಲಿವೇಶನ್ ಗೆ ನೋಡ್ತಾ ಇರ್ತಾನೆ, ಪರಮಾತ್ಮ ರಿಯಲೈಸೇಷನ್ ಅಲ್ಲಿ ಯೋಗಿ. ಯಂ ಸನ್ಯಾಸಮಿತಿ ಪ್ರಾಹುಹು ಯೋಗಂ ತಂ ವಿದ್ಧಿ ಪಾಂಡವ ನಹ್ಯ ಸನ್ಯಸ್ತ ಸಂಕಲ್ಪೋ ಯೋಗಿ ಭವತಿ ಕಶ್ಚನ. ಪಾಂಡುಪುತ್ರನಾದ ಅರ್ಜುನನೇ, ಯಾವುದನ್ನು ಸನ್ಯಾಸವೆಂದು ಕರೆಯುವರೋ ಅದೇ ಯೋಗ ಅಥವಾ ಪರಮಪ್ರಭುವಿನೊಂದಿಗೆ ಸಂಪರ್ಕವನ್ನು ಹೊಂದುವುದು ಎಂದು ತಿಳಿ. ಸೊ ಫೈನಲ್ ಡೆಸ್ಟಿನೇಷನ್ ಏನಿರ್ಬೇಕು, ನಮಗೆ ಕೃಷ್ಣನೊಟ್ಟಿಗೆ ಒಂದು ಕೃಷ್ಣನೊಟ್ಟಿಗೆ ಸಂಬಂಧವನ್ನ ಸ್ಥಾಪಿಸ್ಬೇಕು. ಇಲ್ಲದಿದ್ರೆ ಅದು ಯೋಗ ಆಗಲ್ಲ. ಏಕೆಂದ್ರೆ ಇಂದ್ರಿಯ ತೃಪ್ತಿಯ ಆಸೆಯನ್ನು ತ್ಯಾಗ ಮಾಡದಿದ್ದರೆ ಯಾರು ಯೋಗಿ ಆಗಲಾರರು. ಸೊ ಎರಡರಲ್ಲೂ ಅಂದ್ರೆ ಇವನು ಈ ಪರಮಾತ್ಮ ಸಾಕ್ಷಾತ್ಕಾರದಲ್ಲಿ ಯೋಗಿ ಏನ್ ಮಾಡುವಂತದ್ದು, ಅವನ ಇಂದ್ರಿಯಗಳನ್ನ ನಿಗ್ರಹ ಮಾಡುವಂಥದ್ದು ಹಾಗೂ ದೇವರನ್ನು ನೋಡೋಕೆ ಪ್ರಯತ್ನ ಮಾಡುವಂಥದ್ದು. ಸೊ ಅದೇ ಈಗ ಭಕ್ತಿ ಯೋಗದಲ್ಲಿ ಏನು ಅಂತ ಹೇಳಿದ್ರೆ, ಅವನು ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡಲ್ಲ ಆರ್ಟಿಫಿಷಿಯಲ್ ಆಗಿ, ಆದ್ರೆ ಅವನು ಇಂದ್ರಿಯಗಳನ್ನ ತೊಡಗಿಸುವಂಥದ್ದು, ಭಕ್ತಿ ಸೇವೆಯಲ್ಲಿ ತೊಡಗಿಸುವಂಥದ್ದು. ಹಾಗಾಗಿ ಅವನು ಕೃಷ್ಣನೊಟ್ಟಿಗೆ ಯಾವಾಗಲೂ ಒಂದು ಸಂಬಂಧವನ್ನ ಸ್ಥಾಪಿಸಿರ್ತಾನೆ ಅಂತ ಹೇಳ್ಬೋದು. ಸೊ ಇದು ಹೇಗೆ ಅಂದ್ರೆ, ಈಗ ನಾವು ಈಗ ಒಂದು ತಿರುಪತಿಗೆಲ್ಲ ಹೋಗುವಾಗ ನಾವು ಮೆಟ್ಲನ್ನ ಹತ್ತಿ, ಎಷ್ಟೋ ಜನ ಮೆಟ್ಲು ಹತ್ತಿ ಹೋಗ್ತಾರೆ. ಸೊ ಆ ಮೆಟ್ಲು ಹತ್ತೋದ್ರಿಂದ ಏನಾಗುತ್ತೆ ನಮಗೆ ಅಂದ್ರೆ ಕ್ಯಾಲರೀಸ್ ಬರ್ನ್ ಆಗ್ಬೋದು, ಅಂದ್ರೆ ಫುಲ್ ಅಂದ್ರೆ ಎನರ್ಜೆಟಿಕ್ ಆಗ್ಬೋದು. ಅಷ್ಟು ದೂರ ಹೋಗುವಾಗ ನಮಗೆ ಅದೆಲ್ಲ ಒಂದು ಬೈ ಪ್ರಾಡಕ್ಟ್ ತರ ಬರುವಂತದ್ದು. ಆದ್ರೆ ಎಂಡ್ ಅಲ್ಲಿಗೆ ಹೋಗಿ ನಾವು ದೇವರನ್ನೇ ನೋಡದೆ ಬಂದ್ರೆ ಏನಾಗ್ಬೋದು, ಅದಕ್ಕೆ ಯಾವುದೇ ಮೀನಿಂಗ್ ಇಲ್ಲ. ಸೊ ಈ ಯೋಗ ಅಂತ ಹೇಳಿದ್ರೆ ನಾವು ಫೈನಲ್ ಆಗಿ ದೇವರ ನೋಡ್ಬೇಕು. ಬಟ್ ನಾವು ಆತರ ಯೋಗ ನೋಡ್ತಾ ಇದೀವ? ಈಗ ಯೋಗ ಅಂತ ಹೇಳಿದ್ರೆ ಇದು ಯೋಗವೇ? ಸೊ ಇದು ಯೋಗನ? ಸೊ ಬೇರೆ ಬೇರೆ ರೀತಿಯಲ್ಲಿ, ಸೊ ಇದೆಲ್ಲ ಎಲ್ಲಿಯೂ ಶಾಸ್ತ್ರದಲ್ಲಿ ಇಲ್ದೇ ಇರುವಂತ ಯೋಗಗಳು. ಸೊ ಜನರು ಮಾಡುವಂತದ್ದು. ಸೊ ಅಂದ್ರೆ ಇದು ಬಾಡಿ ಬಿಲ್ಡಿಂಗ್ ಮಾಡುವಂತದ್ದು. ಸೊ ಇದನ್ನೇ ನಾವು ಯೋಗ ಅಂತ ಹೇಳಿ. ಯಾಕೆ ಈ ತರ ಯೋಗಗಳು ಫೇಮಸ್ ಆಗಿರುವಂತದ್ದು? ಈಗ ಫಾರಿನ್ ಅಲ್ಲಿ ಈ ತರ ಒಂದು ಬಿಯರ್ ಯೋಗ ಅಂತಾನು ಮಾಡ್ತಾರೆ. ಸೊ ಇದರಿಂದಲೇ ಏನು ಇಲ್ಲ ಬೆನಿಫಿಟ್. ಅಂದ್ರೆ ಯೋಗ ಅಂತ ಸ್ವಲ್ಪ ಅದಕ್ಕೆ ಹೆಸರು ನಿಜವಾದ ಏನು ಅಂತಂದ್ರೆ ವ್ಯಾಯಾಮ ಅಂತ ಹೇಳ್ಬೋದು ಅಷ್ಟೇ. ಯೋಗ ಅನ್ನೋದು ತಪ್ಪು. ಯಾಕೆಂತ ಹೇಳಿದ್ರೆ ಯೋಗ ಅಲ್ಲ, ಇದು ವ್ಯಾಯಾಮ ಅಂತ ಹೇಳ್ಬೋದು ಅಷ್ಟೇ. ಗೋಟ್ ಯೋಗ, ಸೊ ಆಡಿನ ಜೊತೆ. ಸೊ ಇದು ಯೋಗ ಆಫೀಸ್ ಅಲ್ಲಿ ಮಾಡುವಂತದ್ದು. ಹಾಗೂ ಯೋಗಗಳ ಬಗ್ಗೆ ತುಂಬಾ ಪುಸ್ತಕಗಳಿದೆ. ಸೊ ಇಲ್ಲಿ ನೋಡಿ, ಬೆಕ್ಕಿಗೂ ಯೋಗ, ಹಾಗೂ ಇಲ್ಲಿ ಪ್ರೆಗ್ನೆಂಟ್ ವುಮೆನ್ಗೆ, ಹಾಗೂ ಬೇರೆ ಬೇರೆ. ಇದು ಹಿರಣ್ಯಕಶಿಪು ಸಹ ಯೋಗ. ಅದನ್ನು ಅಷ್ಟೇ ಅವನೊಂದು ಸಿದ್ಧಿ ಪಡ್ಕೊಳ್ಳೋ ಒಂದು ಉದ್ದೇಶದಲ್ಲಿ ಮಾಡಿದ್ದು. ಅಂದ್ರೆ ಈ ಯೋಗದಿಂದ ಯಾವುದೇ ಒಂದು ಒಳ್ಳೆ ಉದ್ದೇಶ ಇಲ್ಲ. ಅವನು ದೇವತೆಗಳಿಗೆ ಹಾನಿ ಮಾಡುವ ಒಂದು ಉದ್ದೇಶದಲ್ಲಿ ಮಾಡಿದ್ದು. ಸೊ ಅದು ಈ ಸರಿಯಾದ ಯೋಗ ಅಲ್ಲ. ಸೊ ಇನ್ನು ಹೀಗೆಲ್ಲ ಬೇರೆ ಬೇರೆ ಯೋಗಗಳು, ಬ್ಯಾಕ್ ಏಕ್ ಯೋಗ, ಡೆಸ್ಕ್ಟಾಪ್ ಯೋಗ, ಇದೆಲ್ಲ ಯಾಕೆ ಮಾಡುವಂತದ್ದು ಅಂದ್ರೆ, ಜನರು ಈಗ ನಿಜವಾದ ಉದ್ದೇಶ ಏನು ಅಂತ ಹೇಳಿದ್ರೆ, ಅಂದ್ರೆ ಇಷ್ಟೆಲ್ಲ ಕಠಿಣ ಇದೆ ಅಂದ್ರೆ ಮುಂದೆ ನೋಡೋಣ ನಾವು ಅಷ್ಟಾಂಗ ಯೋಗ ಹೇಗಿದೆ ಅಂತ ಹೇಳಿ. ಸೊ ಅದನ್ನೆಲ್ಲ ಹೇಳಿದ್ರೆ ಜನ ಯಾರು ಹೋಗಿ ಯೋಗ ಕ್ಲಾಸಿಗಳಿಗೆ ಹೋಗಲ್ಲ. ಅಂದ್ರೆ ಯೋಗದ ನಿಜವಾದ ಉದ್ದೇಶ ಏನು ಅಂತ ಗೊತ್ತಾದ್ರೆ ಅದಕ್ಕೆ ಅವ್ರು ಏನ್ ಮಾಡ್ತಾರೆ, ಅವರು ಕೆಲವೊಂದು ಮಾತ್ರ ಅದಲ್ಲಿ ತಗೊಂಡು ಬರೀ ಅದನ್ನ ಮಾಡಿಸುವಂತದ್ದು. ಸೊ ನಾವು ಆಬ್ವಿಯಸ್ಲಿ ಸ್ವಲ್ಪ ಎಕ್ಸರ್ಸೈಸ್ ಮಾಡೋದ್ರಿಂದ ನಮಗೆ ಬೆನಿಫಿಟ್ ಇದೆ, ಆದ್ರೆ ಕಂಪ್ಲೀಟ್ ಅಲ್ಲ ಅದು. ಅಂದ್ರೆ ನಿಜವಾದ ಯೋಗ ಅಂತ ಆಗಲ್ಲ. ಸೊ ಅಷ್ಟಾಂಗ ಯೋಗ ಅಂತ ಹೇಳಿದ್ರೆ ಏನು? ಸೊ ಅಷ್ಟಾಂಗ ಯೋಗ ಅಂತ ಹೇಳಿದ್ರೆ 8 ಅಂಗಗಳ ಸಂಪರ್ಕ. ಸೊ 8 ಲಿಂಬ್ಡ್ ಕನೆಕ್ಷನ್ ಅಂತ ಹೇಳ್ತೀವಿ. ಸೊ ಇದು ಯಾವುದೆಲ್ಲ? ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ ಹಾಗೂ ಸಮಾಧಿ. ಸೊ ಸಮಾಧಿ, ಇದೆಲ್ಲ ನಿಯಮಗಳಾದ್ಮೇಲೆ ಕೊನೆಯಲ್ಲಿ ಸಮಾಧಿ ಆಗ್ಬೇಕು. ಅಂದ್ರೆ ದೇವರೊಟ್ಟಿಗೆ ಸಂಬಂಧ ಸ್ಥಾಪನೆ ಮಾಡುವಂಥದ್ದು. ಸೊ ಇದರ ಬಗ್ಗೆ ಓದೋಣ. ಯಮ ಅಂತ ಹೇಳಿದ್ರೆ ಏಕಾಂತ ಪ್ರದೇಶದಲ್ಲಿ ತನ್ನ ದೇಹ, ಮನಸ್ಸು ಹಾಗೂ ಆತ್ಮವನ್ನ ಪರಮಪ್ರಭುವಿನ ಸಂಬಂಧದಲ್ಲಿ ತೊಡಗಿಸುವುದು ಹಾಗೂ ಮನಸ್ಸು ನಿಯಂತ್ರಣದಲ್ಲಿ
ಇಡುವುದು, ಇದನ್ನ ಯಮ ಅಂತ ಹೇಳುವಂಥದ್ದು. ಸೊ ನಿಯಮ ಅಂತ ಹೇಳಿದ್ರೆ ಏನು, ಆ ಶ್ಲೋಕ ಹೇಳುವಂಥದ್ದು, ಯುಕ್ತಾಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾಬೋಧಸ್ಯ ಯೋಗೋರ್ಭವತಿ ದುಃಖಃ. ಆಹಾರ ನಿದ್ರೆ ಹಾಗೂ ವಿಹಾರದಲ್ಲಿ ಮಿತವಾಗಿರುವುದು, ಇದನ್ನ ನಿಯಮ ಅಂತ ಹೇಳ್ತೇವೆ. ಸೊ ಆಸನ ಅಂತ ಹೇಳಿದ್ರೆ ಏನು, ಸೊ ನೆಲದ ಮೇಲೆ ಒಂದು ದರ್ಬೆಯನ್ನ ಹಾಕಿ ಅದನ್ನ ಜಿಂಕೆಯ ಒಂದು ಚರ್ಮದಿಂದ ಅದನ್ನ ಜಿಂಕೆಯ ಚರ್ಮ ಅದರ ಮೇಲೆ ಹಾಕುವಂಥದ್ದು, ಹಾಗೂ ಅದನ್ನ ಮೃದುವಾದ ಬಟ್ಟೆಯಿಂದ ಮುಚ್ಚುವಂಥದ್ದು. ಸೊ ಮತ್ತೆ ಅವನ ಪೀಠ ಹೇಗಿರ್ಬೇಕು ಅಂದ್ರೆ ಅಂದ್ರೆ ಅವನು ಕೂತ್ಕೊಳ್ಳುವ ಸ್ಥಳ ಏನಿದೆ ಯೋಗಿ, ಅದು ತುಂಬಾ ಎತ್ತರ ಇರಬಾರದು, ತುಂಬಾ ತಗ್ಗು ಇರಬಾರದು, ಹಾಗೂ ಅದು ಒಂದು ಪವಿತ್ರ ಸ್ಥಳದಲ್ಲಿ ಇರ್ಬೇಕು. ಯೋಗಿ ಅದರ ಮೇಲೆ ದೃಢವಾಗಿ ಕುಳಿತಿರ್ಬೇಕು. ತನ್ನ ಮನಸ್ಸು ಇಂದ್ರಿಯಗಳನ್ನ ನಿಗ್ರಹಿಸಿ ಯೋಗಾಭ್ಯಾಸ ಮಾಡಬೇಕು. ದೇಹ, ಕುತ್ತಿಗೆ ಹಾಗೂ ಅವನ ಶಿರ ಏನಿದೆ ಒಂದೇ ಪಂಕ್ತಿಯಲ್ಲಿ ಸ್ಥಿರವಾಗಿರ್ಬೇಕು. ನೋಡಿ ಅವನು ಎಷ್ಟು ಸ್ಟ್ರೈಟ್ ಆಗಿ ಕೂತಿದ್ದಾನೆ. ಸೊ ಹಾಗೂ ಅರ್ಧ ಕಣ್ಣು ಮುಚ್ಚಿರುವಂತದ್ದು, ಮೂಗಿನ ತುದಿಯನ್ನು ಒಂದೇ ಸಮನೆ ದೃಷ್ಟಿಸಬೇಕು. ಪ್ರಶಾಂತಾತ್ಮನಾಗಿ ನಿರ್ಭಯವಾಗಿ ನನ್ನನ್ನೇ ಧ್ಯಾನ ಮಾಡಬೇಕು. ಸೊ ಇದು ಕೃಷ್ಣ ಹೇಳ್ತಾ ಇರುವಂತದ್ದು ಅಷ್ಟಾಂಗ ಯೋಗ ಹೇಗೆ ಮಾಡುವಂತದ್ದು. ಸೊ ಪ್ರಾಣಾಯಾಮ ಅಂತ ನಮಗೆಲ್ಲರಿಗೂ ಗೊತ್ತು, ತುಂಬಾ ಜನ ಮಾಡಿರ್ತೀರ, ಅಂದ್ರೆ ನಿಯಮಿತವಾದ ಉಸಿರಾಟವನ್ನ ಮಾಡುವಂತದ್ದು. ಹಾಗೂ ಅಂದ್ರೆ ಅದನ್ನ ನಾವು ಗಾಳಿ ಅಂದ್ರೆ ತಗೊಳ್ಳುವಾಗ ನಿಯಮಿತವಾಗಿ ನಮ್ಮ ಹೊರಗೆ ಹೋಗುವ ಹಾಗೂ ಒಳಗೆ ಬರುವ ಒಂದು ಗಾಳಿಯನ್ನ ನಿಯಂತ್ರಿಸುವಂತದ್ದು. ಸೊ ಪ್ರತ್ಯಾಹಾರ ಅಂತ ಹೇಳಿದ್ರೆ ಏನು, ಸೊ ನೆಕ್ಸ್ಟ್ ಬರುವಂತದ್ದು ಪ್ರತ್ಯಾಹಾರ. ದೇಹ, ಕಾರ್ಯ ಮತ್ತು ಮನಸ್ಸಿನ ನಿರಂತರ ಅಭ್ಯಾಸ ಮಾಡುವಂಥದ್ದು. ಹಾಗೂ ಯೋಗಿ ತನ್ನ ಮನಸ್ಸನ್ನ ನಿಯತಗೊಳಿಸುವಂಥದ್ದು, ಭಗವಂತನ ರಾಜ್ಯವನ್ನು ಐಹಿಕ ಅಸ್ತಿತ್ವದ ಅಂತ್ಯದ ಮೂಲಕ ಪಡೆಯುವುದು. ಇದನ್ನ ಮತ್ತೆ ನೆಕ್ಸ್ಟ್ ಬರುವಂತದ್ದು ಧಾರಣ, ಶಿಸ್ತನ್ನು ತರುವಂತದ್ದು, ಯಾವುದೇ ಐಹಿಕ ಬಯಕೆಗಳಿಂದ ದೂರವಿರುವಂತದ್ದು. ಹಾಗೂ ಆತನು ಯೋಗದಲ್ಲಿ ವ್ಯವಸ್ಥಿತನಾಗಿರುವುದು ಎಂದು ಹೇಳಲಾಗಿದೆ. ಸೊ ಧ್ಯಾನ ಅಂತ ಹೇಳಿದ್ರೆ ಏನು, ಸೊ ಗಾಳಿ ಬೀಸದ ಸ್ಥಳದಲ್ಲಿ ದೀಪವು ಹೇಗೆ ನಿಶ್ಚಲವಾಗಿರುವುದೋ ಮನಸ್ಸನ್ನು ನಿಯಂತ್ರಿಸಿದ ಆಧ್ಯಾತ್ಮಿಕ ಆತ್ಮದ ಧ್ಯಾನದಲ್ಲಿ ನಿಶ್ಚಲವಾಗಿರುತ್ತಾನೆ. ಹಾಗೂ ಕೊನೆಯಲ್ಲಿ ಸಮಾಧಿ ಅಂತ ಹೇಳಿದ್ರೆ ಪರಿಪೂರ್ಣ ಹಂತ. ಮನಸ್ಸು ಯೋಗಾಭ್ಯಾಸದಿಂದ ಇಹಲೋಕದ ಚಟುವಟಿಕೆಯಲ್ಲಿ ತೊಡಗದಂತೆ ನಿರ್ಬಂಧದಲ್ಲಿ ಇರುತ್ತದೆ. ಶುದ್ಧ ಮನಸ್ಸಿನಿಂದ ಆತ್ಮವನ್ನು ನೋಡುತ್ತಾನೆ. ಅತ್ಯಂತ ತೀವ್ರವಾದ ಕಷ್ಟದಲ್ಲಿಯೂ ವಿಚಲಿತನಾಗುವುದಿಲ್ಲ. ಸೊ ಇಷ್ಟೆಲ್ಲ ಮಾಡಿದ್ರೆ ಇದನ್ನ ಅಷ್ಟಾಂಗ ಯೋಗ ಅಂತ ಹೇಳ್ತೀವಿ. ಸೊ ಈ ಯೋಗದ ವ್ಯವಸ್ಥಿತೆಯನ್ನು ಪ್ರಯತ್ನಿಸಲು ನೀವು ಸಿದ್ಧರಿದ್ದೀರಾ? ಸೊ ನಿಮ್ಮಲ್ಲಿ ಯಾರಾದ್ರೂ ಸಿದ್ಧರಿದ್ದೀರಾ ಹೇಳ್ಬೋದು. ಹೇಗೆ ಮಾಡ್ಬೋದು ಅಂತ ಕಾಣಿಸುತ್ತಾ ನಿಮಗೆ ಯೋಗ, ಅಷ್ಟಾಂಗ ಯೋಗ? ಪ್ರಯತ್ನಿಸಬೇಕಾ? ಯಾರು ಹೇಳಿದ್ದು? ಪ್ರಯತ್ನ ಪಡ್ಬೋದು ಅಂತ ಆಗುತ್ತಾ ಮಾತಾಜಿ ಅಷ್ಟಾಂಗ ಯೋಗ? ಆಗ್ತದೆ, ತುಂಬಾ ಕಷ್ಟ ಆಗ್ಬೋದಾ? ಅಂದ್ರೆ ಕಾಡಲ್ಲಿ ಹೋಗಿ ಕೂತು ಹಾಗೆಲ್ಲ ಧ್ಯಾನ ಮಾಡ್ಬೋದಾ? ಕಾಡಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಸಂಸಾರ ಎಲ್ಲ ಬಿಟ್ಟು ನಮಗೆ ನಮ್ಮ ಮನಸ್ಸು ಒಂದು ಸ್ವಲ್ಪ ಹೊತ್ತು ಕೂಡ, ಅಂದ್ರೆ ನಾವು 1 ಗಂಟೆ ಕ್ಲಾಸ್ ಅಲ್ಲೇ ನಮಗೆ ಇರೋದು ಕಷ್ಟ ಅಲ್ವಾ ಮನಸ್ಸು. ಅಂದ್ರೆ ನೆಕ್ಸ್ಟ್ ಏನಾಗ್ಬೇಕು ಅಂದ್ರೆ ಆ ದಿನದ ಯೋಜನೆಗಳಾಗ್ತಾ ಇರುತ್ತೆ ನಮಗೆ. ಸೊ ಅವನು ಇಡೀ ಅಂದ್ರೆ ಭೌತಿಕ ಪ್ರಪಂಚದಿಂದ ಕಂಪ್ಲೀಟ್ ಆಗಿ ಅವನು ಇದಾಗಿರ್ಬೇಕು, ಡಿಟ್ಯಾಚ್ ಆಗಿ ಅವನು ಧ್ಯಾನ ಮಾಡ್ಬೇಕು. ಸೊ ಇದು ನಮಗೆ ಸಾಧ್ಯನಾ ಈ ಕಲಿಯುಗದಲ್ಲಿ? ಕಾಡುಗಳು ಇಲ್ಲ ಒಂದು, ಇನ್ನೊಂದು ಅಷ್ಟೆಲ್ಲ ಅಂದ್ರೆ ಎಲ್ಲವನ್ನು ಬಿಟ್ಟು ನಮ್ಮ ಮನಸ್ಸು ಹಾಗೂ ದೇಹವನ್ನು ಅಷ್ಟೇ ನಮಗೆ ಒಂದು ಉಪವಾಸ ಮಾಡಕ್ಕೆ ತುಂಬಾ ಕಷ್ಟ ಅಲ್ವಾ? ಅಂದ್ರೆ ಈಗ ಏಕಾದಶಿ ಬರುತ್ತೆ ತಿಂಗಳಲ್ಲಿ 2 ಸತಿ, ಆಗ ನಾವು ಒಂದು ಅಂದ್ರೆ ಫ್ರೂಟ್ಸ್ ತಗೊಂಡಿರ್ಬೋದು. ಒಂದಿನ ನಮಗೆ ಫ್ರೂಟ್ಸ್ ತಗೊಳ್ಳುವಾಗ್ಲೇ ಯಾವಾಗ ಊಟ ಮಾಡ್ತೀನಪ್ಪ, ಯಾವಾಗ ಅನ್ನ ತಿಂತೀನೋ ಅಥವಾ ಬೇರೆ ಊಟ ಮಾಡೋಣ ಅನ್ನೋ ತರ ಅನ್ಸ್ತಾ ಇರುತ್ತೆ. ಅಂದ್ರೆ ಅಷ್ಟು ಕಷ್ಟ ನಮಗೆ. ಅಂಥದ್ರಲ್ಲಿ ಅವನು ತುಂಬಾ ನಿಯಮಿತ, ಅಂದ್ರೆ ಎಷ್ಟು ಬೇಕೋ ಅಷ್ಟು ಮಾತ್ರ ತಿನ್ನುವಂಥದ್ದು ಆ ಯೋಗಿ. ಸೊ ಇದು ನಮಗೆ ಸಾಧ್ಯನಾ? ನಮ್ಮ ಕೈಯಲ್ಲಿ ಸಾಧ್ಯನಾ? ಅಂದ್ರೆ ಬದುಕಿರುವುದಕ್ಕೆ ಎಷ್ಟು ಬೇಕೋ ಅಷ್ಟು ತಿನ್ನುವಂಥದ್ದು. ಅಂದ್ರೆ ಇಮ್ಯಾಜಿನ್ ಮಾಡಿ, ಒಂದು ಬದುಕಿರೋದಕ್ಕೆ ಎಷ್ಟು ಬೇಕು, ಒಂದು ನೀರು ಕುಡ್ಕೊಂಡು ಸಹ ಬದುಕಿರ್ಬೋದು ಒಬ್ರು. ಅಂದ್ರೆ ಅಷ್ಟು ಒಂದು ಕಠಿಣ ತಪಸ್ಸಿದೆ ಅಷ್ಟಾಂಗ ಯೋಗ ಅಂದ್ರೆ ತಮಾಷೆ ಅಲ್ಲ. ಸೊ ಹಾಗಾಗಿ ಇದು ಈ ಯೋಗಕ್ಕೆ ಅಲ್ಲ. ನೋಡೋಣ ಅರ್ಜುನ ಏನ್ ಹೇಳ್ತಾನೆ ಅಂತ.
ಸೊ ಈಗ ಅರ್ಜುನ ಅರ್ಜುನನ್ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ, ಅರ್ಜುನ ಅವನು ಗುರುಕುಲದಲ್ಲಿದ್ದಾಗ ದ್ರೋಣಾಚಾರ್ಯರು ಒಂದ್ಸತಿ ಎಲ್ಲರಿಗೂ, ಪಾಂಡವರಿಗೂ ಹಾಗೂ ಕೌರವರಿಗೂ ಪಕ್ಷಿಯ ಒಂದು ಕಣ್ಣಿಗೆ ಒಂದು ಗುರಿ ಮಾಡೋದಕ್ಕೆ ಹೇಳಿರ್ತಾರೆ. ಅಂದ್ರೆ ಹದ್ದಿನ ಕಣ್ಣಿಗೆ, ಅಂದ್ರೆ ಅದು ನಿಜವಾದ ಹದ್ದಲ್ಲ, ಕೃತಕವಾದದ್ದು, ಮರದ ಮೇಲೆ ಇಟ್ಟಿರ್ತಾರೆ ತುಂಬಾ ಹೈಟ್ ಅಲ್ಲಿ. ಅಂದ್ರೆ ಆಗ ಅದನ್ನ ಕಣ್ಣಿಗೆ ಅವನು ದೃಷ್ಟಿ ಮಾಡುವಂತ, ಬೇರೆ ಎಲ್ಲರೂನು ಬೇರೆ ಬೇರೆಯನ್ನ ನೋಡುವಂತದ್ದು, ಅಂದ್ರೆ ಆ ಬೆಟ್ಟ ಗುಡ್ಡ ಹಾಗೂ ಮರದ ರೆಂಬೆಗಳು ಹಾಗೆಲ್ಲ ಹೇಳ್ತಾರೆ. ಆದ್ರೆ ಅರ್ಜುನನ ಫೋಕಸ್ ಯಾವ ತರ ಇತ್ತು ಅಂತ ಹೇಳಿದ್ರೆ, ಅವನು ಅರ್ಜುನನ ಕೇಳುವಾಗ ನಿನಗೆ ಏನು ಕಾಣಿಸ್ತಾ ಇದೆ ಅನ್ನುವಾಗ ಅವನು ಬರೇ ಹದ್ದಿನ ಒಂದು ಕಣ್ಣನ್ನ ನೋಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಆತರ ಒಂದು ಅವನಿಗೆ ಕಾನ್ಸಂಟ್ರೇಷನ್ ಇತ್ತು ಅರ್ಜುನನಿಗೆ. ಹಾಗೂ ಅವನು ದ್ರೌಪದಿಯನ್ನ ಮದ್ವೆ ಆಗುವಾಗ ಸ್ವಯಂವರದಲ್ಲಿ ಹೇಗೆ ಅವನು ಮೀನಿನ ಕಣ್ಣಿಗೆ, ಅದು ಮೀನನ್ನ ಕನ್ನಡಿಯಲ್ಲಿ ನೋಡ್ಕೊಂಡು ಅಲ್ಲಿ ಸುತ್ತುವಂತ ಮೇಲೆ ಅದರ ಕಣ್ಣಿಗೆ ಅವನು ಅಂದ್ರೆ ಕಾನ್ಸಂಟ್ರೇಟ್ ಮಾಡಿ, ಅಂದ್ರೆ ಅವನ ಬಾಣವನ್ನ ಬಿಟ್ಟಿರ್ತಾನೆ. ಸೊ ಹಾಗಾಗಿ ಆತರ ಒಂದು ಕಾನ್ಸಂಟ್ರೇಷನ್ ಇದ್ದ ಅರ್ಜುನ. ಸೊ ಹಾಗೂ ಅಷ್ಟು ಮಾತ್ರ ಅಲ್ಲ, ಅವನು ದೇವತೆಗಳಿಂದೆಲ್ಲ ತುಂಬಾ ಅಸ್ತ್ರಗಳನ್ನ ಪಡೆದಿರ್ತಾನೆ. ಇದು ಶಿವನ ಜೊತೆ ಅವನು ಯುದ್ಧ ಮಾಡಿ ಅದರಲ್ಲಿ ಅವನು ಶಿವ ಅವನಿಂದ ಪ್ಲೀಸ್ ಆಗಿ ಅವನಿಗೆ ಪಶುಪತಿ ಅಸ್ತ್ರವನ್ನ ಕೊಟ್ಟಿರ್ತಾನೆ. ಸೊ ಹಾಗಾಗಿ ಹೀಗೆಲ್ಲ ಅಂದ್ರೆ ಇಷ್ಟು ಶೂರ ಆಗಿರುವಂತ ಅರ್ಜುನ. ಹಾಗೂ ಅವನು ನರನಾರಾಯಣ, ಅಂದ್ರೆ ಕೃಷ್ಣನ ಇಟರ್ನಲ್ ಅಸೋಸಿಯೇಟ್, ಯಾವಾಗಲೂ ಕೃಷ್ಣ ಬಂದಾಗೆಲ್ಲ ಅವನು ಬರುವಂತದ್ದು. ಸೊ ಈ ಅರ್ಜುನ ನರನಾರಾಯಣ ಆಗಿ, ಸತ್ಯಯುಗದಲ್ಲಿ ನರನಾರಾಯಣ ಆಗಿರುವಾಗ ನರನಾಗಿ ಅರ್ಜುನ, ನಾರಾಯಣ ಆಗಿ ಕೃಷ್ಣ ಬಂದಿರೋಂಥದ್ದು. ಸೊ ಅಂತಹ ಅರ್ಜುನ ಏನ್ ಹೇಳ್ತಾನೆ, ಈ ಅಷ್ಟಾಂಗ ಯೋಗದ ಮೇಲೆ ಭಗವಂತ ಹೇಳಿದ ಮೇಲೆ ಅವನೇನ್ ಹೇಳ್ತಾನೆ, ಚಂಚಲಂ ಹಿಮನ ಕೃಷ್ಣ ಪ್ರಮಾತಿ ಬಲವದೃಢಂ ತಸ್ಯಾಹಂ ನಿಗೃಹನ್ ಮನ್ಯೇ ವಾಯೋರಿವ ಸುದುಷ್ಕರಂ. ಕೃಷ್ಣನೇ ಮನಸ್ಸು ಚಂಚಲವಾದದ್ದು, ಪ್ರಕ್ಷುಬ್ಧವಾದದ್ದು, ಹಠಮಾರಿ ಮತ್ತು ಬಲವಾದದ್ದು, ಅದನ್ನು ನಿಗ್ರಹಿಸುವುದು ಗಾಳಿಯನ್ನು ನಿಯಂತ್ರಿಸುವುದಕ್ಕಿಂತ ಕಷ್ಟ ಎಂದು ನನಗೆ ತೋರುತ್ತದೆ. ನೋಡಿ, ಅವನಿಗೆ ಇದು 5000 ವರ್ಷದ ಹಿಂದೆ, ಆಗಲೇ ಅರ್ಜುನನಿಗೆ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಅಷ್ಟಾಂಗ ಯೋಗ ಸಾಧ್ಯ ಇಲ್ಲ, ಹೇಗೆ ಮನಸ್ಸನ್ನ ಕಂಟ್ರೋಲ್ ಮಾಡುವಂಥದ್ದು, ತುಂಬಾ ಚಂಚಲವಾಗಿರುವಂತದ್ದು ಈ ಮನಸ್ಸು. ಸೊ ಮನಸ್ಸಿನ ಅಂದ್ರೆ ನೇಚರೇ ಹಾಗೆ, ಇದು ಚಂಚಲವಾಗಿರುವಂತದ್ದೇ. ಸೊ ಅದನ್ನ ಕೃಷ್ಣ ಇನ್ನು ಮುಂದೆ ಉತ್ತರ ಕೊಡ್ತಾನೆ, ಅದನ್ನ ಹೇಗೆ ಕಂಟ್ರೋಲ್ ಮಾಡುವಂತದ್ದು ಅಂತ. ಸೊ ಹಠಮಾರಿಯಾಗಿದೆ, ಇದು ಗಾಳಿಯನ್ನ ಒಂದು ಪಕ್ಷ ನಾನು ಬೇಕಾದ್ರೆ ನಿಯಂತ್ರಿಸಬಲ್ಲೆ, ಯಾಕಂದ್ರೆ ಅವನ ಹತ್ರ ಅಷ್ಟೊಂದು ಅಸ್ತ್ರಗಳಿತ್ತು, ಬೇರೆ ಬೇರೆ ರೀತಿಯ ಅಸ್ತ್ರಗಳು. ಸೊ ಅವನು ಅದಲ್ಲಿ ಗಾಳಿಯನ್ನ ಬೇಕಾದ್ರೆ ನಾನು ನಿಯಂತ್ರಿಸುತ್ತೇನೆ, ಆದ್ರೆ ನನ್ನ ಮನಸ್ಸನ್ನ ಹೇಗೆ ನಿಯಂತ್ರಿಸಲಿ ಅಂತ ಕೃಷ್ಣನ ಹತ್ರ ಕೇಳುವಂಥದ್ದು. ಸೊ ಶ್ರೀಕೃಷ್ಣನು ಹೀಗೆ ಹೇಳಿದನು, ಮಹಾಬಾಹು ಬುದ್ಧಿಯ ಮಗನು ಆದ ಅರ್ಜುನನೇ, ಚಂಚಲವಾದ ಮನಸ್ಸನ್ನು ನಿಗ್ರಹಿಸುವುದು ಬಹಳ ಕಷ್ಟ, ಆದರೂ ಯೋಗ್ಯವಾದ ವೈರಾಗ್ಯದಿಂದ ಮತ್ತು ಅಭ್ಯಾಸದಿಂದ ಅದನ್ನು ನಿಗ್ರಹಿಸಬಹುದು. ಮನಸ್ಸಿಗೆ ಕಡಿವಾಣ ಹಾಕಲಾರದವನಿಗೆ ಆತ್ಮ ಸಾಕ್ಷಾತ್ಕಾರವು ಕಷ್ಟ, ಆದರೆ ಯಾರು ಮನಸ್ಸನ್ನು ನಿಯಂತ್ರಿಸುತ್ತಾನೋ ತಿರುತ್ತದೋ ಮತ್ತು ಯಾರು ಯೋಗ್ಯವಾದ ರೀತಿಯಲ್ಲಿ ಪ್ರಯತ್ನಿಸುವಾರೋ ಅವರಿಗೆ ಯಶಸ್ಸು ಖಂಡಿತ. ಇದು ನನ್ನ ಅಭಿಪ್ರಾಯ. ಸೊ ಇಲ್ಲಿ ನೋಡಿ ಹೇಗೆ ಸಾಧ್ಯ. ಸೊ ಮನಸ್ಸನ್ನ ಕಂಟ್ರೋಲ್ ಮಾಡೋದ್ರ ಬಗ್ಗೆ ನಾವು ತುಂಬಾ ಕೇಳ್ತೀವಿ. ಸೊ ಇಲ್ಲಿ ಕೃಷ್ಣ ಹೇಳಿರುವಂತದ್ದೇನು, ಎರಡು, ಒಂದು ವೈರಾಗ್ಯ ಅಂತ ಹೇಳಿದ್ರೆ ನಮಗೆ ಇಂದ್ರಿಯ ಭೋಗದಲ್ಲಿ ವೈರಾಗ್ಯ ಬೇಕು. ಆ ವೈರಾಗ್ಯ ಇಲ್ಲ ಅಂತ ಹೇಳಿದ್ರೆ ನಾವು ಮನಸ್ಸನ್ನ ಕಂಟ್ರೋಲ್ ಮಾಡಕ್ಕೆ ಸಾಧ್ಯನೇ ಇಲ್ಲ. ಮನಸ್ಸು ತುಂಬಾ ಚಂಚಲ. ಸೊ ಅದನ್ನ ಕಂಟ್ರೋಲ್ ಮಾಡ್ಬೇಕಿದ್ರೆ ನಮಗೆ ಇಂದ್ರಿಯ ಭೋಗದಲ್ಲಿ ವೈರಾಗ್ಯ ಬೇಕು, ಹಾಗೂ ಅಭ್ಯಾಸ. ಸೊ ಅದನ್ನ ಕಂಟಿನ್ಯೂಸ್ ಮಾಡ್ಕೊಂಡು ಬರ್ಬೇಕು. ಹೇಗೆ ಸಾಧ್ಯ ಇದು? ನಾವು ಭಕ್ತಿ ಯೋಗದಲ್ಲಿ ತೊಡಗಿದಾಗ ಮಾತ್ರ ಇದೊಂದು ಸಾಧ್ಯ ಆಗುವಂಥದ್ದು. ಯಾಕಂತ ಹೇಳಿದ್ರೆ ಒಂದು ಕಡೆ ನಾವು ವೈರಾಗ್ಯ ಮಾಡಿ ನಾವು ಅದಕ್ಕೆ ಏನು ಕೊಟ್ಟಿಲ್ಲ ಅಂದ್ರೆ ಹೇಗೆ, ಈಗ ಯಾವುದೇ ಒಂದು ಅಂದ್ರೆ ನಾವು ಈಗ ಮನಸ್ಸನ್ನ ನಾವು ಕೆಲವರು ಜನ ಮೆಡಿಟೇಷನ್ ಮಾಡ್ತೀವಿ ಅಂತ ಹೇಳ್ತಾರೆ. ಸೊ ಮೆಡಿಟೇಷನ್ ಯಾವ್ದ್ರ ಬಗ್ಗೆ ಮಾಡ್ತೀಯಾ, ಅದಕ್ಕೆ ಒಂದು ವಸ್ತು ಬೇಕಲ್ಲ, ಅಂದ್ರೆ ಏನೋ ಒಂದು ಬೇಕು. ಸೊ ನಾವು ಇಂದ್ರಿಯಗಳಿಗೆ ಒಂದು ಐಡಲ್ ಮೈಂಡ್ ಇಸ್ ಡೆವಿಲ್ಸ್ ವರ್ಕ್ಶಾಪ್ ಅಂತೀವಲ್ವಾ, ಹೇಗೆ ಮೈಂಡಿಗೆ ಏನಾದ್ರೂ ಒಂದು ಕೆಲಸ ಬೇಕೇ ಬೇಕು. ಹಾಗಾಗಿ ನಾವು ಆದಷ್ಟು ನಮ್ಮನ್ನ ನಾವು ಬ್ಯುಸಿಯಾಗಿ ಇಟ್ಕೊಳ್ಬೇಕು. ಯಾವ ವಿಷಯಗಳಲ್ಲಿ? ಈ ಬರೀ ಭೌತಿಕವಾಗಿರುವಂತ ಒಂದು ನಮ್ಮ ಇಂದ್ರಿಯ ತೃಪ್ತಿಗೋಸ್ಕರ ನಾವು ದುಡಿಯುವಂತದ್ದಾಗ್ಲಿ, ಅದರಲ್ಲಿ ನಾವು ಬ್ಯುಸಿಯಾಗಿದ್ರೆ ಏನು ಪ್ರಯೋಜನ ಇಲ್ಲ. ಅಂದ್ರೆ ಯಾವ ರೀತಿ ಅಂದ್ರೆ ಈಗ ಆ ರೀತಿಯಾದ ಬಿಸಿ ನಮಗೆ ಯಾವುದೇ ಉಪಕಾರ ಇಲ್ಲ. ನಾವು ಆಧ್ಯಾತ್ಮಿಕವಾಗಿ ಈಗ ನಾವು ಅವತ್ತು ಒಂದು ಹೇಗೆ ಒಂದು
ಅಂದ್ರೆ ಪ್ರಭುಪಾದ್ ಜೊತೆ ಒಬ್ರು ಇಂಟರ್ವ್ಯೂರ್ ಕೇಳೋವಂಥದ್ದು ಅದನ್ನ ನಾವು ನೋಡಿದ್ವಿ. ಅಲ್ಲಿ ಹೇಗೆ ಪ್ರಭುಪಾದ್ ಹೇಳೋವಂಥದ್ದು, ನೀವು ಅಂದ್ರೆ ಅವ್ರು ಹೇಳೋ ನೀವು ಕೃಷ್ಣ ಪ್ರಜ್ಞೆಯಲ್ಲಿ ಇರುವಂತವ್ರು ಸಮಾಜಕ್ಕೆ ಏನು ಮಾಡ್ತಾ ಇಲ್ಲ ಅಂತ ಹೇಳುವಾಗ ಪ್ರಭುಪಾದ್ ಹೇಳುವಂಥದ್ದು ಆಕ್ಚುಲಿ ಕೊಡುಗೆ ಏನು ನೀವು ಅಂದ್ರೆ ಅವ್ರ ಓವರ್ ಆಲ್ ಅಂದ್ರೆ ಮೆಟೀರಿಯಲ್ ಪ್ಲಾಟ್ಫಾರ್ಮ್ ನೀವು ಡೆಡ್ ಮ್ಯಾಟರ್ ಬಗ್ಗೆ ನೀವು ಅಷ್ಟೊಂದು ತಲೆ ಕೆಡ್ಸ್ಕೊತಾ ಇದ್ದೀರಾ. ಅಂದ್ರೆ ಈ ದೇಹ ಅನ್ನುವಂಥದ್ದು ಡೆಡ್ ಮ್ಯಾಟರ್, ಅದ್ರ ಬಗ್ಗೆ ನೀನ್ ಯಾಕೆ ಇಷ್ಟೊಂದು ಜೀವನದಲ್ಲಿ ಅದನ್ನ ಇದು ಮಾಡ್ತಾ ಇದೀಯ ನೀವು? ಅಂದ್ರೆ ಫೈನಲ್ ಆಗಿ ಹೋಗುವಂತದ್ದೇನು, ಇದು ಧೂಳಾಗಿ ಹೋಗುವಂತ ಅಥವಾ ಮಣ್ಣಾಗಿ ಹೋಗುವಂತದ್ದು, ಅಥವಾ ನಾವು ದೇಹನ ಏನ್ ಮಾಡ್ತೀವಿ, ನಮ್ಮ ಒಬ್ಬ ಮನುಷ್ಯ ಸತ್ತ ಮೇಲೆ ಅವನನ್ನ ಒಂದ ಸುಡ್ತಾರೆ ಅಥವಾ ಮಣ್ಣು ಮಾಡ್ತಾರೆ. ಸೊ ಅದಾದ ಮೇಲೆ ಇದ್ರಲ್ಲಿ ಏನಿದೆ, ದೇಹದಲ್ಲಿ ಏನಿಲ್ಲ. ಹಾಗಾದ್ರೆ ನಾವು ಆತ್ಮಕ್ಕೋಸ್ಕರ ಸ್ವಲ್ಪ ಆದ್ರೂ ಕೊಡ್ಬೇಡ್ವಾ? ಯಾಕಂತ ಹೇಳಿದ್ರೆ ನಾವು ಆತ್ಮ, ನಾವು ನೆಕ್ಸ್ಟ್ ದೇಹ ತಗೊಳ್ಳುವಂಥದ್ದು ಆ ಆತ್ಮ ಮಾಡಿರುವಂತ ಒಂದು ಕರ್ಮದ ಮೇಲೆ ನಿರ್ಧಾರವಾಗಿರುತ್ತೆ. ಹಾಗಿರುವಾಗ ನಮಗೆ ಸ್ವಲ್ಪ ಆದ್ರೂ ಈ ವೈರಾಗ್ಯ ಅನ್ನೋದು ಬರ್ಬೇಕು ತಾನೆ. ಅದು ನಮಗೆ ನಿಜವಾದ ಅಂದ್ರೆ ಸರಿಯಾದ ಅದು ಮಾಡಿ ವೈರಾಗ್ಯ ಮಾಡಿ ಅದನ್ನ ಅಭ್ಯಾಸ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು, ನಾವೊಂದು ಭಕ್ತರ ಒಂದು ಸಂಘದಲ್ಲಿ ಇದ್ದಾಗ ಮಾತ್ರ ಆ ಅಭ್ಯಾಸವನ್ನ ನಾವು ನಿಗದಿತವಾಗಿ ಅಂದ್ರೆ ಒಬ್ರು ಸರಿಯಾದ ಆಚಾರ್ಯರ ಮಾರ್ಗದರ್ಶನದಲ್ಲಿ ಮಾತ್ರ ನಾವು ಮಾಡ್ಲಿಕ್ಕೆ ಸಾಧ್ಯ. ಸೊ ಮನಸ್ಸಿಗೆ ಕಡಿವಾಣ ಹಾಕಲಾರದವನಿಗೆ ಆತ್ಮ ಸಾಕ್ಷಾತ್ಕಾರ ಕಷ್ಟ ಅಂತ ಕೃಷ್ಣ ಹೇಳುವಂತದ್ದು. ಸೊ ಯಾರು ಮನಸ್ಸನ್ನ ಕಂಟ್ರೋಲ್ ಮಾಡಲ್ಲ, ಈಗ ಮನಸ್ಸು ನಮಗೆ ಗ್ರೇಟೆಸ್ಟ್ ಫ್ರೆಂಡ್ ಇರ್ಬೋದು ಅಥವಾ ಗ್ರೇಟೆಸ್ಟ್ ಎನಿಮಿ ಇರ್ಬೋದು. ಸೊ ಯಾರಿಗಾದ್ರೂ ಬರೇ ಫ್ರೆಂಡ್ ಮನಸ್ಸು ಯಾವಾಗ್ಲೂ ಫ್ರೆಂಡ್ ಅಂತ ಹೇಳೋರು ಯಾರು ಇದ್ದೀರಾ ಇಲ್ಲಿ? ಹರೇ ಕೃಷ್ಣ. ಯಾರು ಮನಸ್ಸು ಯಾವಾಗ್ಲೂ ನನಗೆ ಫ್ರೆಂಡು ಒಳ್ಳೇದನ್ನೇ ಹೇಳುತ್ತೆ ಅನ್ನೋ ತರ ಯಾರು ಇದ್ದೀರಾ? ಇಲ್ಲ 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 ಅಲ್ವಾ? ಯಾರಿಗೂ ಸಾಧ್ಯ ಇಲ್ಲ ಅದು. ಯಾಕೆಂತ ಹೇಳಿದ್ರೆ ಮನಸ್ಸು ಒಂದು ಸರ್ತಿ ಅಂದ್ರೆ ಅದು ಯಾವಾಗ ಸಾಧ್ಯ ಅಂತ ಹೇಳಿದ್ರೆ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಇದ್ದಾಗ ಅದನ್ನು ಸಾಧ್ಯ ಇದೆ. ಸೊ ಯಾಕೆ ಅಂತ ಹೇಳಿದ್ರೆ ನಾವು 3ನೇ ಚಾಪ್ಟರ್ ಅಲ್ಲಿ ನೋಡಿದ್ವಿ ಅಲ್ವಾ, ಅಂದ್ರೆ ಜಡವಸ್ತುಗಿಂತ ಇಂದ್ರಿಯಗಳು ಶ್ರೇಷ್ಠ, ಇಂದ್ರಿಯಕ್ಕಿಂತ ಮನಸ್ಸು ಶ್ರೇಷ್ಠ, ಮನಸ್ಸಿಗಿಂತ ಬುದ್ಧಿ ಶ್ರೇಷ್ಠ, ಬುದ್ಧಿಗಿಂತ ಆತ್ಮ ಶ್ರೇಷ್ಠ. ಸೊ ಮನಸ್ಸು ಬರುವಂತದ್ದು ಎಲ್ಲಿ? ಆತ್ಮದ ಕೆಳಗೆ ಬುದ್ಧಿ, ಬುದ್ಧಿಯ ಕೆಳಗಡೆ ಮನಸ್ಸು ಬರುವಂತದ್ದು. ಹಾಗಾಗಿ ಮನಸ್ಸನ್ನ ಕಂಟ್ರೋಲ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು? ಆತ್ಮದ ನಾವು ತೃಪ್ತಿ ನೋಡಿದಾಗ ಮಾತ್ರ ಆತ್ಮ ಸರಿಯಾದ ಅಂದ್ರೆ ನಮ್ಮ ಬುದ್ಧಿವಂತಿಕೆ ಕೂಡ, ನಮ್ಮ ಬುದ್ಧಿ ಸಹ ಸರಿಯಾದ ರೀತಿಯಲ್ಲಿ ಹೋಗುವಂತದ್ದು. ಆಗ ನಮ್ಮ ಮನಸ್ಸನ್ನ ನಾವು ಸುಲಭವಾಗಿ ಕಂಟ್ರೋಲ್ ಮಾಡ್ಬೋದು. ಸೊ ಒಂದು ಇದರಲ್ಲಿ ಉಪದೇಶಾಮೃತದಲ್ಲಿ ರೂಪ ಗೋಸ್ವಾಮಿ ಹೇಳುವಂತದ್ದು, ವಾಚೋ ವೇಗಂ ಮನಸಾ ಕ್ರೋಧ ವೇಗಂ ಜಿಹ್ವಾ ವೇದಂ ಉದರೋ ಪಸ್ತ ವೇಗಂ ಏತಾನ್ ವೇಗಾನ್ ಯೋ ವಿಷಹೇತ ಧೀರಃ ಸರ್ವಾಂ ಅಪಿ ಮಾಂ ಪೃಥ್ವೀಂ ಸ ಶಿಷ್ಯಾತ್ ಅಂತ ಹೇಳಿದ್ರೆ, ಯಾರು ಈ 6 ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡ್ತಾರೆ, ವಾಚೋ ವೇಗಂ ಮಾತನ್ನು, ಮಾತು ಹಾಗೂ ಮನಸ್ಸು, ವಾಚೋ ವೇಗಂ ಮನಸೋ ವೇಗಂ ವಾಚೋ ವೇಗಂ ಮನಸ ಕ್ರೋಧ ವೇಗಂ, ಕ್ರೋಧವನ್ನ ಕೋಪ ಬರೋದನ್ನ ಕಂಟ್ರೋಲ್ ಮಾಡ್ಬೇಕು. ನಾವು ಕೋಪ ಬಂತು ಅಂತ ವ್ಯಕ್ತಪಡಿಸೋದಲ್ಲ, ನಾವು ಕಂಟ್ರೋಲ್ ಮಾಡ್ಬೇಕು. ಮನಸ್ಸು, ಕೋಪ, ಮಾತು ಹಾಗೂ ಉದರೋಪಸ್ಥ ವೇಗಂ ಅಂತ ಹೇಳಿದ್ರೆ ಹೊಟ್ಟೆ ಅಂದ್ರೆ ನಮ್ಮ ಆಹಾರವನ್ನ ಸಿಕ್ಕಿದ್ದೆಲ್ಲ ತಿನ್ನುವಂಥದ್ದಲ್ಲ, ಅದನ್ನು ಕಂಟ್ರೋಲ್ ಮಾಡ್ಬೇಕು. ಹಾಗೂ ಉದರೋಪಸ್ಥ ವೇಗಂ ಜನನಾಂಗಗಳನ್ನ ಹಾಗೂ ಅದನ್ನ ಕಂಟ್ರೋಲ್ ಮಾಡ್ಬೇಕು. ಸೊ ಇದನ್ನ ನಾವು ಕಂಟ್ರೋಲ್ ಮಾಡೋದ್ರಿಂದ ಏನಾಗುತ್ತೆ, ಇಂಥವನ್ನ ಕಂಟ್ರೋಲ್ ಮಾಡಿದವನ್ನ ನಾವು ಗೋಸ್ವಾಮಿ ಅಂತ ಹೇಳ್ತೀವಿ. ಅಂದ್ರೆ ಗೋದಾಸ ಹಾಗೂ ಗೋಸ್ವಾಮಿ. ಗೋದಾಸ ಅಂತ ಹೇಳಿದ್ರೆ ಇಂದ್ರಿಯಗಳ ಗೆ ದಾಸನಾದವನು, ಅದೇ ಗೋಸ್ವಾಮಿ ಅಂತ ಹೇಳಿದ್ರೆ ಇಂದ್ರಿಯಗಳ ಒಡೆಯ. ಸೊ ಅವನನ್ನ ನಾವು ಗೋಸ್ವಾಮಿ ಅಂತ ಹೇಳ್ಬೋದು. ಸೊ ಅಂತವನು ಇಡೀ ಪೃಥ್ವಿಯಲ್ಲಿ ಶಿಷ್ಯರನ್ನ ಅಂದ್ರೆ ಎಲ್ಲರೂ ಅವನ ಫಾಲೋವರ್ ಮಾಡ್ಬೋದಂತೆ, ಅಂತವನು ಒಬ್ಬ ಗ್ರೇಟ್ ಟೀಚರ್ ಆಗ್ಬೋದಂತೆ ಅವನು ಅಂತ ಚೈತನ್ಯ ಮಹಾಪ್ರಭುಗಳು ಹೇಳಿರುವಂತದ್ದು. ಸೊ ಅವನು ಒಬ್ಬ ಅಂದ್ರೆ ಎಲ್ಲರಿಗೂ ಅವನು ಆಧ್ಯಾತ್ಮಿಕ ಜ್ಞಾನವನ್ನು ಸಹ ಕೊಡ್ಬೋದು, ಹಾಗೂ ಅವನಿಗೆ ಜಗದಾದ್ಯಂತ ಶಿಷ್ಯರನ್ನ ಮಾಡ್ಬೋದು ಅಂತ ಹೇಳಿ. ಸೊ ಮನಸ್ಸು ಸ್ನೇಹಿತ ಅಥವಾ ಶತ್ರು. ಸೊ ನಮಗೆ ಒಂದು ದಿನ ಸ್ನೇಹಿತ ಮನಸ್ಸು, ಒಂದು ದಿನ ಶತ್ರು, ಹೀಗೆ ಇದ್ರೆ ಅದರ ಅರ್ಥ ಏನು? ಅದು ಶತ್ರು ಅಂತಾನೆ ಅರ್ಥ. ಸೊ ಅದನ್ನ ನಾವು ಸರಿಯಾಗಿ ನಿಗ್ರಹ ಮಾಡ್ಬೇಕು. ಆತ್ಮಾತ್ಮನಸ್ತಸ್ಯ ಏನಾತ್ಮೈವಾತ್ಮನಾಜಿತಃ ಅನಾತ್ಮನಸ್ತು ಶತ್ರುತ್ವೇ ವರ್ತೇತಾತ್ಮೈವ ಶತ್ರುವತ್. ಯಾರು ಮನಸ್ಸನ್ನು ಗೆದ್ದಿದ್ದಾನೋ
ಅವನಿಗೆ ಮನಸ್ಸು ಬಂಧುವಾಗುತ್ತದೆ. ಆದರೆ ಹಾಗೆ ಮಾಡದಿರುವವನಿಗೆ ಅವನ ಮನಸ್ಸೇ ಅತ್ಯಂತ ದೊಡ್ಡ ಶತ್ರು ಆಗುತ್ತದೆ. ಸೊ ಮನಸ್ಸನ್ನ ಗೆದ್ದಿರೋನಿಗೆ ಮನಸ್ಸು ಬಂಧು. ಸೊ ಮನಸ್ಸು ಬಂಧು ಸಹ ಆಗ್ಬೋದು, ಹಾಗೂ ಮನಸ್ಸು ತುಂಬಾ ಟ್ರಿಕ್ಕಿ. ಅದು ಹೇಗೆ ಅಂತ ಹೇಳಿದ್ರೆ, ಅದು ನಾವು ನಮ್ಮ ಇಂದ್ರಿಯಗಳನ್ನ ಯಾವ್ದ್ರಲ್ಲಿ ತೊಡಗಿಸ್ತೀವಿ ಅದನ್ನನ್ನೇ ಅದು ನಮಗೆ ಪ್ರಚೋದನೆ ಮಾಡುವಂಥದ್ದು. ಈಗ ನೀವು ನೋಡಿ, ಒಂದಿನ ಒಂದ್ಸತಿ ಅನ್ಕೊಳ್ತೀನಿ, ಬೆಳಿಗ್ಗೆ ಎದ್ದು ನಾನು ನಾಳೆಯಿಂದ ನಾನು ದಿನಾ ಯೋಗ ಮಾಡ್ಬೇಕು, ಅಥವಾ ಯಾವ್ದೋ ಒಂದು ವಾಕಿಂಗ್ ಹೋಗ್ಬೇಕು, ಎವ್ರಿ ಡೇ ನಾನು ಇನ್ ಮುಂದೆ ಹೋಗ್ಬೇಕು, ಜಾಗಿಂಗ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತೀರಾ. ಆದ್ರೆ ಬೆಳಿಗ್ಗೆ ಆಗುವಾಗ ನಿಮಗೆ ಅದು ನೀವು ಮಾಡಿರುವಂತದ್ದೇನು, ಯಾವಾಗ್ಲೂ ನೀವು ಈಗ 8 ಗಂಟೆವರೆಗೂ ನಿದ್ದೆ ಮಾಡ್ತಾ ಬರ್ತಾ ಇದ್ದಿದ್ರೆ ಏನಾಗುತ್ತೆ, ಆಗ ಅದು ಮನಸ್ಸು ಬೆಳಿಗ್ಗೆ ಆಗುವಾಗ ಅದು ಬೇರೆ ಬೇರೆ ಕಾರಣಗಳನ್ನ ಕೊಡುತ್ತೆ. ನೂರಾರು ಕಾರಣ ಕೊಡುತ್ತೆ ನಮ್ಮ ಮನಸ್ಸಲ್ವಾ. ಮನಸ್ಸಂತ ಹೇಳಿದ್ರೆ ಮೋರ್ ಆಫ್ ಥಾಟ್ಸ್. ಸೊ ನಮ್ ಯೋಚನೆಗಳು, ಇಲ್ಲ ಯಾಕೆ ಇವತ್ತೊಂದಿನ ಮಲಗು, ಏನಾಗಲ್ಲ, ನೀನು ನಿನ್ನೆ ತುಂಬಾ ರಾತ್ರಿ ಲೇಟ್ ಮಲಗಿದ್ಯಾ, ನಿನ್ನ ಬಾಡಿಗೆ ರೆಸ್ಟ್ ಬೇಕು, ಇದೆಲ್ಲ ಮನಸ್ಸಿನ ಇದೆಲ್ಲ ಜಸ್ಟ್ ಏನಂತಾರೆ, ಇಲ್ಯೂಷನ್ ಅಷ್ಟೇ, ಭ್ರಮೆ ತರುವಂತದ್ದು ನಮಗೆ ಮನಸ್ಸು. ನಾವು ಇದನ್ನೆಲ್ಲ ಕೇಳ್ಬಾರ್ದು, ಮನಸ್ಸನ್ನ ರಿಜೆಕ್ಟ್ ಮಾಡ್ಬೇಕು. ನಾವು ಏನಿರ್ಬೇಕು, ನನ್ನ ಆತ್ಮಕ್ಕೆ ಏನು ಮುಖ್ಯ, ನಾನು ಹೇಳ್ಲೇಬೇಕು, ನಾನು ಜೀವನದಲ್ಲಿ ಮುಂದೆ ಬರಿಬೇಕಂದ್ರೆ ನಾನು ಹೇಳ್ಬೇಕು, ನಿನ್ನ ಮನಸ್ಸನ್ನ ನಾನು ಕೇಳೋಗಿಲ್ಲ. ಇವರು ಭಕ್ತಿ ಸಿದ್ಧಾಂತ ಸರಸ್ವತಿ ಮಹಾರಾಜ್ ಅವ್ರು ಏನು ಹೇಳಿರುವಂತದ್ದು ಅಂತ ಹೇಳಿದ್ರೆ, ಬೆಳಿಗ್ಗೆ ಎದ್ದಾಗ 1000 ಸತಿ ನಾವು ನಮ್ಮ ಮನಸ್ಸಿಗೆ ಚಪ್ಪಲಲ್ಲಿ, ಅಂದ್ರೆ ನಮ್ಮ ಒಂದು ಪಾದರಕ್ಷೆಯಲ್ಲಿ ಹೊಡ್ಕೋಬೇಕಂತೆ. ಸೊ ಹಾಗೂ ಬೆಳಿಗ್ಗೆ ರಾತ್ರಿ ಮಲಗುವಾಗ ನಮ್ಮ ಇದು ಅಂತಾರ ಏನದು, ಪರಕೆ ಅಂತ ಹೇಳ್ತೀವಲ್ಲ, ಅದ್ರಲ್ಲಿ ಹೊಡ್ಕೋಬೇಕಂತೆ 1000 ಸರ್ತಿ ಅಂತ ಹೇಳಿದ್ರೆ, ಅಂತ ಒಂದು ಜ್ಞಾನಿಗಳು ಅವರೇ ಹೇಳಿರುವಾಗ, ಹಾಗಾದ್ರೆ ಮನಸ್ಸು ಎಷ್ಟು ನಾವು ನಿಗ್ರಹ ಮಾಡ್ಬೇಕು ಅಂತ ನೋಡಿ. ನಾವು ಮನಸ್ಸನ್ನ ಅಷ್ಟು ಕಂಟ್ರೋಲ್ ಮಾಡಿದ್ರೆ ಮಾತ್ರ ಆಗ ನಮಗೆ ಮನಸ್ಸು ಫ್ರೆಂಡ್ ಆಗಿರುವಂತದ್ದು, ಇಲ್ಲ ಅಂದ್ರೆ ಅದು ದೊಡ್ಡ ಶತ್ರು. ಸೊ ಇಲ್ಲಿ ಅರ್ಜುನ ಕೇಳುವಂತದ್ದು ಅಂದ್ರೆ, ಈಗ ಕೃಷ್ಣ ಪ್ರಜ್ಞೆಯಲ್ಲಿ ಈಗ ಅರ್ಧದಲ್ಲಿ ಬಿಟ್ರೆ ಏನಾಗ್ಬೋದು ಅಂತ ಹೇಳಿ. ಅರ್ಜುನ ಉವಾಚ ಅಯತಿ ಶ್ರದ್ಧಯೋಪೇತೋ ಯೋಗಾಶ್ಚಲಿತ ಮಾನಸಃ ಅಪ್ರಾಪ್ಯ ಯೋಗ ಸಂಸಿದ್ಧಿಂ ಕಾಮ್ ಗತಿಂ ಕೃಷ್ಣ ಗಚ್ಚತಿ. ಯೋಗದಲ್ಲಿ ಯಶಸ್ಸನ್ನು ಸಾಧಿಸುವಲ್ಲಿ ವಿಫಲನಾದ ವ್ಯಕ್ತಿಯು ಗಮ್ಯಸ್ಥಾನ ಯಾವುದು? ಸೊ ಯೋಗವನ್ನ ವಿಫಲವಾದ್ರೆ ಅವನು ಅರ್ಧದಲ್ಲೇ ಅವನು ಬಿಟ್ರೆ ಏನಾಗ್ಬೋದು? ಸೊ ನಾವು ಇದನ್ನ 2ನೇ ಅಧ್ಯಾಯದಲ್ಲೂ ನೋಡಿದ್ವಿ. ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್ ಅಂತ ಹೇಳಿದ್ರೆ, ಸ್ವಲ್ಪ ಮಾಡಿದ್ರು ಸಹ ಕೃಷ್ಣ ಪ್ರಜ್ಞೆಯಲ್ಲಿ ಅದು ಲಾಸ್ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಇದು ನಮ್ಮ ಮುಂದಿನ ಜೀವನಕ್ಕೆ ಕೂಡ ಕ್ಯಾರಿ ಫಾರ್ವರ್ಡ್ ಆಗುವಂತದ್ದು. ಅದೇ ನಾವು ಭೌತಿಕವಾಗಿ ಏನೇ ನೀವು ಕ್ವಾಲಿಫಿಕೇಶನ್ ಮಾಡಿ, ಅದು ನಾವು ಈ ಜನ್ಮಕ್ಕೆ ಮಾತ್ರ. ನೀವು ಎಷ್ಟೇ ದೊಡ್ಡ ಒಂದು ಕ್ವಾಲಿಫಿಕೇಶನ್ ಮಾಡಿದ್ರು ಸಹ ಅದು ಮುಂದಿನ ಜನ್ಮಕ್ಕೆ ಹೋಗುವಾಗ ನಾವು ಮತ್ತೆ ಸಣ್ಣ ಕ್ಲಾಸಿಂದ ಓದುವಂಥದ್ದು, LKG UKG ಹಾಗೆ ಓದ್ಬೇಕು ನಾವು. ಆದ್ರೆ ಈಗ ಆಧ್ಯಾತ್ಮಿಕವಾಗಿ ಹಾಗಲ್ಲ, ಕೃಷ್ಣ ಅದನ್ನ ನೆನ್ಪಿಡ್ತಾನೆ, ಜನ್ಮಗಳಲ್ಲಿಯೂ ನೆನ್ಪಿಡ್ತಾನೆ. ಸೊ ಪ್ರಾಪ್ಯ ಪುಣ್ಯಕೃತಾನ್ ಲೋಕಾನ್ ಉಷಿತ್ವಾ ಶಾಶ್ವತಿ ಸಮಾಹ ಶುಚೀನಾಂ ಶ್ರೀಮತಾಂ ಗೇಹೆ ಯೋಗ ಭ್ರಷ್ಟೋ ವಿಜಾಯತೆ. ಯೋಗ ಭ್ರಷ್ಟನು ಪುಣ್ಯಜೀವಿಗಳ ಲೋಕದಲ್ಲಿ ಬಹುಕಾಲ ಸಂತೋಷವಾಗಿದ್ದು ಅನಂತರ ಧರ್ಮಾತ್ಮರ ಮನೆಯಲ್ಲಿ ಅಥವಾ ಶ್ರೀಮಂತ ಕುಟುಂಬದಲ್ಲಿ ಹುಟ್ಟುವನು. ಸೊ ಕೃಷ್ಣ ಹೇಳುವಂಥದ್ದು, ಸೊ ಯೋಗ ಭ್ರಷ್ಟನು ಅಂದ್ರೆ ಈಗ ಒಂದು 40-50% ಅಷ್ಟು ಮಾಡಿರ್ತಾನೆ ಅನ್ಕೊಳ್ಳ. ಸೊ ಮಾಡಿ ಅವನೇನ್ ಮಾಡ್ತಾನೆ, ಅವನು ಮಾಡಕ್ ಸಾಧ್ಯ ಆಗಲ್ಲ, ಏನೋ ಒಂದು ಜೀವನದಲ್ಲಿ ಏನೋ ಒಂದು ಕಾರಣ ಬಂತು, ಬೇರೆ ಯಾವ್ದೋ ಇದ್ರಿಂದ ಅವನಿಗೆ ಈ ಆಧ್ಯಾತ್ಮಿಕ ಇದ್ರಲ್ಲಿ ಮುಂದುವರ್ಸಕ್ ಆಗಲ್ಲ, ಅಥವಾ ಅವನು ಕೊನೆಗಾಲದಲ್ಲಿ ತಗೊಳ್ತಾನೆ. ಎಷ್ಟೋ ಜನ ನಾವೆಲ್ಲ ಬಂದಿರುವಂತದ್ದು ತುಂಬಾ ಲೇಟ್ ಆಗಿ ಲೈಫಲ್ಲಿ, ಅಂದ್ರೆ ತುಂಬಾ ಸಣ್ಣ ಪ್ರಾಯದಲ್ಲಿ ಮಕ್ಕಳಾಗಿರುವಾಗ ಆಗ ಸಿಗ್ಲಿಲ್ಲ ನಮಗೆ ಕೃಷ್ಣ ಪ್ರಜ್ಞೆ, ತುಂಬಾ ಲೇಟ್ ಆಗಿ ಸಿಕ್ಕಿದೆ. ಸೊ ತೊಂದ್ರೆ ಇಲ್ಲ, ಆಗ ನಾವು ಎಷ್ಟು ಮಾಡ್ತೀವೋ ಆಗ ಏನಾಗುತ್ತೆ, ಮುಂದಿನ ಜನ್ಮದಲ್ಲಿ ಕೃಷ್ಣ ಹೇಳುವಂತದ್ದು, ಅವನು ಹೆವೆನ್ಲಿ ಪ್ಲಾನೆಟ್ ಅಂದ್ರೆ ಮೇಲಿನ ಪ್ಲಾನೆಟ್ ಗಳಲ್ಲಿ ತುಂಬಾ ವರ್ಷ ಸಂತೋಷವಾಗಿರ್ತಾನೆ, ಬಹುಕಾಲ. ಅಂದ್ರೆ ಪುಣ್ಯ ಜೀವಿಗಳಿರುವಂತಹ ಒಂದು ಪ್ಲಾನೆಟ್ಸ್ ಗಳಲ್ಲಿ ತುಂಬಾ ಸಂತೋಷವಾಗಿದೆ. ಅನಂತರ ಅವನು ಧರ್ಮಾತ್ಮರ ಮನೆಯಲ್ಲಿ ಅಥವಾ ಶ್ರೀಮಂತರ ಮನೆಯಲ್ಲಿ ಹುಟ್ಟುವಂತ. ಯಾಕೆ ಶ್ರೀಮಂತರ ಮನೆ ಅಂತ ಇಲ್ಲಿ ಕೃಷ್ಣ ಹೇಳಿರುವಂತದ್ದು ಅಂದ್ರೆ, ನಾವೀಗ ತುಂಬಾ ಬಡತನದಲ್ಲಿದ್ದಾಗ ನಮಗೆ ಹೊಟ್ಟೆಗೆ ಬಟ್ಟೆ ಹಾಗೂ ಒಂದು ನೆಲೆನೇ ಇಲ್ಲ ಅಂತ ಆಗುವಾಗ ಅಂತವರಿಗೆ ಆಧ್ಯಾತ್ಮಿಕದ ಬಗ್ಗೆ ಚಿಂತನೆ ಬರಕ್ಕೆ ಸಾಧ್ಯನೇ ಇಲ್ಲ. ಸೊ ಆಧ್ಯಾತ್ಮಿಕದ ಬಗ್ಗೆ ಚಿಂತನೆ ಬರ್ಬೇಕಿದ್ರೆ ನಮಗೆ ಅಟ್ಲೀಸ್ಟ್ ಬೇಸಿಕ್ ನೆಸೆಸಿಟಿ ಏನಿದೆ ಅದು ತೃಪ್ತಿ ಇರ್ಬೇಕು ಮನುಷ್ಯನಿಗೆ, ಆಗ ಮಾತ್ರ ನಾವು ನೆಕ್ಸ್ಟ್ ಹೋಗುವಂತದ್ದು. ಇಲ್ಲ ಅಂದ್ರೆ ತುಂಬಾ ಕಷ್ಟ. ಸೊ ಹಾಗಾಗಿ ಅವನಿಗೆ ಅಂತ ಒಂದು ಜೀವನ ಕೊಡ್ತಾನೆ ಕೃಷ್ಣ. ಸೊ ಇನ್ನೊಂದು ಅಂದ್ರೆ ಅದಕ್ಕಿಂತನೂ ಹೆಚ್ಚು, ಈಗ 90ರಷ್ಟು ಒಬ್ಬ ಮಾಡಿದ್ರೆ ಅವನ ಒಂದು ಹೇಗೆ ಇರುತ್ತೆ ಜೀವನ.
ಅಥವಾ ಯೋಗಿನಾಮೇವ ಕುಲೇ ಭವತಿ ಧೀಮತಾಂ ಏತದ್ದಿ ದುರ್ಲಭತರಂ ಲೋಕೆ ಜನ್ಮ ಯದೀದೃಶಂ. ಅಥವಾ ದೀರ್ಘಕಾಲದ ಯೋಗಾಭ್ಯಾಸದ ಅನಂತರ ವಿಫಲನಾಗಿದ್ದನಲ್ಲಿ ಅವನು ಧೀಮಂತರಾದ ಆಧ್ಯಾತ್ಮಿಕವಾದಿಗಳ ಕುಟುಂಬದಲ್ಲಿ ಜನಿಸುವನು. ನಿಶ್ಚಯವಾಗಿಯೂ ಈ ಜಗತ್ತಿನಲ್ಲಿ ಇಂತಹ ಜನ್ಮವು ದುರ್ಲಭತರವಾದದ್ದು ಅಂತ ಹೇಳಿದ್ರೆ, ಅಂದ್ರೆ ಈಗ ಒಂದು ವೈಷ್ಣವ ಫ್ಯಾಮಿಲಿಯಲ್ಲಿ ಅಥವಾ ಒಂದು ತುಂಬಾ ಭಕ್ತರೇ ಸಣ್ಣ ವಯಸ್ಸಿಂದ ಅವನಿಗೆ ಭಕ್ತಿಯಲ್ಲಿ ತೊಡಗುವಂತ ಒಂದು ಅವಕಾಶ ಸಿಗುವಂತದ್ದು. ಈಗ ನಾವು ಈ ಪ್ರಭುಪಾದ್ನೆ ನೋಡಿದ್ವಿ, ಸಣ್ಣ ಮಗು ಇರುವಾಗಿಂದ ಅವರೊಂದು ವೈಷ್ಣವ ತಂದೆ ಸಹ ವೈಷ್ಣವ, ಆತರ ಒಂದು ಫ್ಯಾಮಿಲಿಯಲ್ಲಿ ಅವರು ಹುಟ್ಟಿರುವಂತದ್ದು. ಸೊ ಇದು ತುಂಬಾ ದುರ್ಲಭತರ. ಹಾಗಾಗಿ ನಾವೆಲ್ಲ ಇದಕ್ಕೆ ನಾವು ತುಂಬಾ ಕಷ್ಟ ಇದೆ. ಅಂದ್ರೆ ಅಷ್ಟೊಂದು ಅಂದ್ರೆ ಅವರು ಹಿಂದಿನ ಜೀವನದಲ್ಲಿ ತುಂಬಾ ತಪಸ್ಸು ಮಾಡಿರ್ತಾರೆ, ಅಂತವರಿಗೆ ಮಾತ್ರ ಇದು ಸಾಧ್ಯವಾಗುವಂತದ್ದು. ಅಂತಹ ಒಂದು ಕುಟುಂಬದಲ್ಲಿ ಅವರಿಗೆ ಜನನವಾಗುವಂತದ್ದು ಅಂತ ಹೇಳಿ ಇಲ್ಲಿ ಹೇಳಿದಾನೆ ಕೃಷ್ಣ. ಸೊ ಶ್ರೇಷ್ಠ ಯೋಗಿ ಅಂತ ಹೇಳಿದ್ರೆ ಯಾರು? ಸೊ ಎಲ್ಲಾ ಯೋಗಗಳು ಕೊನೆಗೆ ಬರುವಂತದ್ದು ಅಂದ್ರೆ ಕೃಷ್ಣನ ಕೃಷ್ಣನ ಜೊತೆ ನಾವು ಸಂಬಂಧ ಸ್ಥಾಪನೆ ಮಾಡುವಂಥದ್ದು, ಸಂಪರ್ಕ ಮಾಡುವಂಥದ್ದು, ಅದೇ ನಿಜ ಹೈಯೆಸ್ಟ್ ಯೋಗ. ಸೊ ಅದಲ್ಲಿ ಅಂದ್ರೆ ಕರ್ಮ ಯೋಗ ಬಂದು ಲೋಯೆಸ್ಟ್ ಅಲ್ಲಿ ಬರುವಂತದ್ದು. ಸೊ ಅಂದ್ರೆ ಕರ್ಮ ಯೋಗ ಕರ್ಮಗಳಿಂದ ಆದ್ರೆ ಅಲ್ಲಿ ಫಲಾಫಲಗಳ ಅಪೇಕ್ಷೆ ಇರುತ್ತೆ, ಅದಕ್ಕೋಸ್ಕರ ಅವನು ಕೆಲಸ ಮಾಡುವಂತದ್ದು. ಆದ್ರೆ ಏನಂತ ಹೇಳಿದ್ರೆ ಅವನು ಸ್ವಲ್ಪ ಆದ್ರೂ ಕೊಡ್ತಾ ಬರ್ತಾನೆ. ಈಗ ಸಕಾಮ ಕರ್ಮ ಅಂತ ನಾವು ನೋಡಿದ್ವಿ. ಸೊ ಸಕಾಮ ಕರ್ಮದಲ್ಲಿ ಅವನು ಕೃಷ್ಣನಿಗೆ ಸ್ವಲ್ಪ ಕೊಡ್ತಾ ಬರುವಂತದ್ದು. ಸೊ ಆದ್ರೂ ತೊಂದ್ರೆ ಇಲ್ಲ, ಏನು ಇಲ್ದೇ ಇರೋದಕ್ಕಿಂತ ಅಟ್ಲೀಸ್ಟ್ ಅವನು ಮಾಡಿರುವಂತದ್ದಲ್ಲಿ ಸ್ವಲ್ಪ ದೇವರಿಗೆ ಕೊಡುವಂತದ್ದು. ಸೊ ಅದರಿಂದ ಬರುವಂತದ್ದು ಜ್ಞಾನ ಯೋಗ. ಅವನಿಗೆ ಅದರಲ್ಲಿ ಕೃಷ್ಣನ ಬಗ್ಗೆ ಇನ್ನು ಹೆಚ್ಚು ಗೊತ್ತಾಗುವಂತದ್ದು. ಅಂದ್ರೆ ನಾನು ದೇಹ ಅಲ್ಲ ಆತ್ಮ ಅಂತೆಲ್ಲ ಹೇಳಿ ಜ್ಞಾನದ ಬಗ್ಗೆ ಎಲ್ಲ ತಿಳಿದುಕೊಡುವಂಥದ್ದು. ಆದ್ರೆ ಇಲ್ಲಿ ಭಕ್ತಿ ಸೇವೆ ಇಲ್ಲ. ಅದಾದ ಮೇಲೆ ಬರುವಂತದ್ದು ಅಷ್ಟಾಂಗ ಯೋಗ. ಅಷ್ಟಾಂಗ ಯೋಗದಲ್ಲಿ ಪರಮಾತ್ಮನ ಸಾಕ್ಷಾತ್ಕಾರ. ಅದಾದ ಮೇಲೆ ಬರುವಂತದ್ದು ಭಕ್ತಿ ಯೋಗ ಹೈಯೆಸ್ಟ್. ಯಾರು ಸದಾ ನನ್ನಲ್ಲಿಯೇ ಇರುವನೋ, ತನ್ನಲ್ಲಿ ಇರುವ ನನ್ನನ್ನು ಕುರಿತು ಚಿಂತಿಸುವನೋ, ನನ್ನನ್ನು ಭಜಿಸುವನೋ ಅವನೇ ಎಲ್ಲ ಯೋಗದಲ್ಲಿ ನನ್ನೊಡನೆ ಅತ್ಯಂತ ಆತ್ಮೀಯವಾಗಿ ಒಂದಾಗಿರುವವನು ಮತ್ತು ಅವನೇ ಎಲ್ಲರಿಗಿಂತ ಶ್ರೇಷ್ಠನಾದವನು. ಇದು ನನ್ನ ಅಭಿಪ್ರಾಯ. ಸೊ ಈಗ ಇವರೆಲ್ಲ ಗೋಪಾಲ ಬಾಲಕರು ಯಾರಿದ್ದಾರೆ ಕೃಷ್ಣನ ಜೊತೆ, ಅವರಾಗ್ಲಿ ಗೋಪಿಕೆಯರಾಗ್ಲಿ ಯಾವಾಗ್ಲೂ ಅವ್ರು ಯಾವುದೇ ಯೋಗ ಮಾಡಲ್ಲ. ಅದು ಯಾಕೆ ಅಂತ ಹೇಳಿದ್ರೆ ಅವ್ರು 24 ಗಂಟೆ ಕೃಷ್ಣನನ್ನೇ ಯೋಚಿಸ್ತಾರೆ. ಈಗ ಈ 16 ರೌಂಡ್ ಜಪ ಏನಿದೆ ಇದೆಲ್ಲ ನಮಗಿರುವಂತದ್ದು. ಯಾಕೆ ಅಂತ ಹೇಳಿದ್ರೆ ನಮಗೆ 24 ಗಂಟೆಯಲ್ಲಿ ಕೃಷ್ಣನ ಯೋಚನೆ ಬರೋದೇ ಇಲ್ಲ. ಅಟ್ಲೀಸ್ಟ್ ಆಗ 1 ಗಂಟೆ 1.5 ಗಂಟೆ ನಾವು ನೆನೆಸ್ಕೊಳ್ಳಿ. ಹಾಗೂ ಯಾಕೆ ಅದನ್ನ ಮಾಡುವಂತದ್ದು, ಗ್ರಾಜುವಲಿ ಏನಾಗುತ್ತೆ, ನಾವು ಆ ಜಪ ಮಾಡ್ತಾ ನಮಗೆ ನಮ್ಮ ಮನಸ್ಸಿಗೂ ಅದು ಬರ್ತಾ ಇರುತ್ತೆ, ದಿನದಲ್ಲಿ ಬೇರೆ ಟೈಮಲ್ಲೂ ಬರುತ್ತೆ. ಸೊ ಗ್ರಾಜುವಲಿ ನಾವು ಕೃಷ್ಣನ ಒಂದು ಥಾಟ್ ಅಲ್ಲಿ ಅಂದ್ರೆ ಧ್ಯಾನದಲ್ಲಿ ತೊಡಗ್ಲಿ ಅಂತ ಹೇಳಿ ಮಾಡೋದು. ಆದ್ರೆ ಹೈಯೆಸ್ಟ್ ಸ್ಟೇಜ್ ಯಾರು ಹೋಗ್ತಾರಲ್ಲ ಯೋಗಿಗಳು, ಅವರು ಅದನ್ನ ಯೋಚನೆ ಮಾಡೋದೇ ಇಲ್ಲ. ಅವರು ಧ್ಯಾನ ಮಾಡೋದು, ಚಾಂಟಿಂಗ್ ಮಾಡೋದು ಇದೆಲ್ಲ ಅವ್ರಿಗಿಲ್ಲ. ಈಗ ನಾವು ಇವರೆಲ್ಲ ಗೋಪಾಲ ಬಾಲಕರಾಗ್ಲಿ ಇವರೆಲ್ಲ 24 ಗಂಟೆ ಅವರಿಗೆ ಕೃಷ್ಣನ ಮರೆಯೋದೇ ಇಲ್ಲ ಅವರಿಗೆ, ಅಂತವರಿಗೆ ಇಲ್ಲ. ಸೊ ಅಂತವನು ನನ್ನನ್ನು ಯಾವಾಗಲೂ ನನ್ನ ಚಿಂತಿಸುವನೋ ಭಜಿಸುವನೋ ಅವನು ಯೋಗಿಗಳಲ್ಲಿ ಶ್ರೇಷ್ಠ ಅಂತ ಕೃಷ್ಣ ಹೇಳ್ತಾರೆ. ಸೊ ಯೋಗ ಅಂತ ಹೇಳಿದ್ರೆ ಇದೊಂದು ಆಧ್ಯಾತ್ಮಿಕ ಅಭ್ಯಾಸ. ಸೊ ಬೇರೆ ಬೇರೆ ಯುಗಗಳಲ್ಲಿ ಬೇರೆ ಬೇರೆ ಯೋಗಾಭ್ಯಾಸಗಳು. ಕೃತೆ ಯಧ್ಯಾಯತೋ ವಿಷ್ಣುಂ ತ್ರೇತಾಯಾಂ ಯಜತೋ ಮಖೈಃ ದ್ವಾಪರೇ ಪರಿಚಾರ್ಯಾಯಾಂ ಕಲೌ ತದ್ದರಿ ಕೀರ್ತನಾಂ. ಶ್ರೀಮದ್ ಭಾಗವತಂ 12ನೇ ಸ್ಕಂದ 3ನೇ ಅಧ್ಯಾಯ 52ನೇ ಶ್ಲೋಕದಲ್ಲಿ ಹೀಗೆ ಹೇಳಿದೆ. ಸೊ ಬೇರೆ ಬೇರೆ ಸ್ಕ್ರಿಪ್ಚರ್ ಅಲ್ಲಿ ಏನ್ ಹೇಳಿದೆ, ಸತ್ಯಯುಗದಲ್ಲಿ ಭಗವಾನ್ ವಿಷ್ಣುವಿನ ಮೇಲೆ ಧ್ಯಾನ. ಸೊ ಸತ್ಯಯುಗದಲ್ಲಿ ಜನರು 1 ಲಕ್ಷ ವರ್ಷ ಬದುಕ್ತಾ ಇದ್ರು. ಸೊ ಹಾಗಾಗಿ ಅವರು ಧ್ಯಾನ ಮಾಡಕ್ಕೆ ಸಾಧ್ಯ ಇತ್ತು. ಎಷ್ಟೋ ವರ್ಷ ಅವರು ತಪಸ್ ಮಾಡ್ತಾ ಇದ್ದಿದ್ದು ಸುಮಾರು 60,000 ವರ್ಷ ಹೀಗೆಲ್ಲ ತಪಸ್ ಮಾಡ್ತಾ ಇದ್ರು. ಸೊ ಅದು ಸತ್ಯಯುಗಕ್ಕೆ ಆಯ್ತು ಧ್ಯಾನ ಮಾಡುವಂಥದ್ದು. ಸೊ ಈಗ ನಾವು ಧ್ಯಾನ ಅಂತ ಹೇಳುವಂಥದ್ದೆಲ್ಲ ಫೇಕ್, ಅದು ನಿಜವಾದ ಧ್ಯಾನ ಅಲ್ಲ. ಯಾಕಂತ ಹೇಳಿದ್ರೆ ನಾವು 1/4 ಗಂಟೆಯಲ್ಲಿ ಎಲ್ಲ ಧ್ಯಾನ, 1 ಗಂಟೆ ಅರ್ಧ ಗಂಟೆ ಧ್ಯಾನ ಏನ್ ಮಾಡುವಂಥದ್ದು. ಇದು ಪ್ರಭುಪಾದ ಹತ್ರ ಒಬ್ರು ಬಂದು ಕೇಳ್ತಾನೆ ಶಿಷ್ಯ, ಪ್ರಭುಪಾದ್ ಒಬ್ಬ ಮೆಡಿಟೇಷನ್ ಮಾಡ್ತಾ ಇದ್ದಾನೆ, ಅವ್ನು ಹೇಳಿದ ಅವನಿಗೆ ಈ ಮೆಡಿಟೇಷನ್ ಮಾಡಿ ತುಂಬಾ ರಿಲ್ಯಾಕ್ಸ್ ಆಯ್ತಂತೆ, ಮೈಂಡ್ ತೃಪ್ತಿ ಬಂತು ಅಂತ. ಪ್ರಭುಪಾದ ಹೇಳ್ತಾರೆ ಅದ್ರಲ್ಲಿ ಏನಿದೆ, ನೀನು 1 ಗಂಟೆ ಮಲಗಿ ಹೇಳು, ನಿನಗೂ ಸಹ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ಅಂತ. ಸೊ ಅದು ಜಸ್ಟ್ ಲೈಕ್ ಸ್ಲೀಪಿಂಗ್ ಅಷ್ಟೇ, ಆ ಮೆಡಿಟೇಷನ್ ಇಂದ ಯಾವುದೇ ಒಂದು ಉಪಯೋಗ ಇಲ್ಲ.
ಸೊ ನಿಜವಾದ ಮೆಡಿಟೇಷನ್ ಅಂತ ಹೇಳಿದ್ರೆ ಅಷ್ಟಾಂಗ ಯೋಗದಲ್ಲಿ ಏನು ಬರುತ್ತೆ ಮೆಡಿಟೇಷನ್ ಆ ತರ ಮಾಡುವಂಥದ್ದು. ಸೊ ಅದು ಈ ಯುಗಕ್ಕಲ್ಲ, ಸತ್ಯಯುಗಕ್ಕೆ. ಸೊ ತ್ರೇತಾಯುಗದಲ್ಲಿ ದುಬಾರಿ ಯಜ್ಞ ನಿರ್ವಹಿಸುವಂಥದ್ದು. ಸೊ ಇದು ಸಹ ಕಲಿಯುಗದಲ್ಲಿ ಕಷ್ಟ. ಸೊ ದ್ವಾಪರ ಯುಗದಲ್ಲಿ ಮೂರ್ತಿ ಪೂಜೆ ಹಾಗೂ ಕಲಿಯುಗದಲ್ಲಿ ಭಗವಂತನ ಪವಿತ್ರ ನಾಮಗಳನ್ನು ಜಪಿಸುವುದು. ಸೊ ಇದು ಈಗ ನಾವು ನೋಡಿದ ಶ್ಲೋಕ. ಸೊ ಹಾಗಾದ್ರೆ ಲಿಫ್ಟ್ ಹಾಗೂ ಮೆಟ್ಟಲು ಈಗ ಎರಡು ರೀತಿ ಇದೆ. ನಾವೀಗ ಎಲ್ಲಾ ಯೋಗ, ಕರ್ಮಯೋಗ ಮಾಡ್ತೀನಿ, ನಾನು ಮತ್ತೆ ಜ್ಞಾನ ಯೋಗ ಮಾಡ್ತೀನಿ, ಅದಾಗಿ ಅಷ್ಟಾಂಗ ಮಾಡ್ತೀನಿ, ಅದಾದ ನಂತರ ನಾನು ಭಕ್ತಿ ಯೋಗಕ್ಕೆ ಹೋಗ್ತೀನಿ ಅಂತ ಹೇಳಿದ್ರೆ ಮೆಟ್ಲಿನ ಹಾಗೆ ಮೆಟ್ಲು ಹತ್ಕೊಂಡು ಹೋಗ್ಬೇಕು. ಈಗ ಒಂದು 100 ಫ್ಲೋರ್ ಇದೆ, 100 ಮಹಡಿ ಇರುವಂತ ಒಂದು ಇದಕ್ಕೆ ನಾವು ಹಾಗಾದ್ರೆ ಬುದ್ಧಿವಂತಿಕೆ ಯೂಸ್ ಮಾಡಿ ಏನ್ ಮಾಡ್ಬೇಕು, ಲಿಫ್ಟ್ ಇದ್ದಾಗ ಲಿಫ್ಟ್ ಅನ್ನ ಯೂಸ್ ಮಾಡ್ಬೇಕು. ಈಗ ನಮಗೆ ಸುಲಭವಾಗಿ ಹರಿನಾಮ ಮಾಡಬಹುದು ಕಲಿಯುಗದಲ್ಲಿ ಅಂತ ಹೇಳುವಾಗ, ಇಲ್ಲ ನಾನು ಬೇರೆಲ್ಲ ಇವನ್ನು ಪ್ರಯತ್ನ ಪಟ್ಟು ನಂತರ ಬರ್ತೀನಿ ಅಂತ ಹೇಳಿದ್ರೆ ಅದು ಮೂರ್ಖತನವಾಗುವಂಥದ್ದು. ಸೊ ಮಂತ್ರ ಅಂತ ಹೇಳಿದ್ರೆ ಏನು? ಸೊ ಮನಸ್ಸನ್ನ ಬಿಡುಗಡೆ ಮಾಡುವಂಥದ್ದು ಯಾವ್ದ್ರಿಂದ? ಎಲ್ಲಾ ರೀತಿಯ ಒಂದು ಕಾಮ, ಕ್ರೋಧ, ಲೋಭ, ಮದ, ಮಾತ್ಸರ್ಯ, ಮೋಹ ಇವುಗಳಿಂದ ಬಿಡುಗಡೆ ಮಾಡುವಂಥದ್ದು. ಅದನ್ನ ಮನಸ್ಸನ್ನ ಯಾವ್ದು ಬಿಡುಗಡೆ ಮಾಡುವಂಥದ್ದು ಅದೇ ಮಂತ್ರ. ಸೊ ಹರೇ ಕೃಷ್ಣ ಮಹಾಮಂತ್ರ ಹೇಳೋದ್ರಿಂದ ನಮಗೆ ನಾವು ನೋಡ್ತೀವಿ ಅದು ಅನರ್ಥ ನಿವೃತ್ತಿ ಅಂತ ಹೇಳಿ ಆಗುತ್ತೆ. ಸೊ ಜಪ ಅಂತ ಹೇಳಿದ್ರೆ ಇದು ನಮಗೆಲ್ಲ ಗೊತ್ತಿರುವಂತದ್ದು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ನೋಡಿ ಇದು ಇದು ಇಸ್ಕಾನ್ ಅವರು ಮಾಡಿರುವಂತ ಮಂತ್ರ ಅಲ್ಲ, ಇದು ಎಲ್ಲ ಸ್ಕ್ರಿಪ್ಚರ್ ಅಲ್ಲಿ ಇರುವಂತದ್ದು. ಆದ್ರೆ ನಾವೇನಂತ ಹೇಳಿದ್ರೆ ಇದ್ರ ಮೇಲೆ ಒಂದು ಅದನ್ನ ನಾವು ಪ್ರೊಪಗೇಟ್ ಮಾಡುವಂತದ್ದಷ್ಟೇ. ಸ್ಕ್ರಿಪ್ಚರ್ ಅಲ್ಲಿ ಏನಿದೆ ಅದನ್ನೇ ಹೇಳುವಂತದ್ದಷ್ಟೇ. ಇದು ಮತ್ತೆ ಸಂಕೀರ್ತನೆ ಮಾಡುವಂತದ್ದು ಎಲ್ಲರ ಜೊತೆ. ಸೊ ಧರ್ಮ ಗ್ರಂಥಗಳಲ್ಲಿ ಉಲ್ಲೇಖ ಏನಿದೆ ಭಗವಂತನ ಪವಿತ್ರ ನಾಮವನ್ನ ಜಪಿಸುವುದರ ಬಗ್ಗೆ? ದ್ವಾಪರಿಯರ್ ಜಾನಿಯರ್ ವಿಷ್ಣು ಪಂಚರಾತ್ರೈಸ್ತು ಕೇವಲೈಹಿ ಕಲೌತು ನಾಮ ಮಾತ್ರೇನ ಪೂಜತೆ ಭಗವಾನ್ ಹರೇಹಿ. ನಾರಾಯಣ ಸಂಹಿತದಲ್ಲಿ ಹೀಗೆ ಹೇಳಿರುವಂತದ್ದು. ಕಲಿಯುಗದಲ್ಲಿ ಜನರು ಭಗವಂತನ ಹೆಸರುಗಳನ್ನು ಜಪಿಸಬೇಕು. ನೋಡಿ ಕಲಿಯುಗದಲ್ಲಿ ಯಾಕೆ ಅಂತ ಹೇಳಿದ್ರೆ ಕಲಿಯುಗದಲ್ಲಿ ನಾವು ತುಂಬಾ ಅಂದ್ರೆ ನಮ್ಮ ಬುದ್ಧಿವಂತಿಕೆ ಕೂಡ ಮೊದ್ಲಿನ ಅವರಷ್ಟು ಇಲ್ಲ. ಹಾಗಾಗಿ ಅಂದ್ರೆ ಸೊ ಅಂದ್ರೆ ಕಠಿಣವಾದದ್ದು ಇದೆಲ್ಲ. ಅಂದ್ರೆ ಇವರು ವೇದವ್ಯಾಸರ ಆಕ್ಚುಲಿ ಸರಸ್ವತಿ ನದಿ, ಆ ನದಿಯ ತೀರದಲ್ಲಿ ಒಂದ್ಸತಿ ಧ್ಯಾನ ಮಾಡುವಾಗ ಅವರಿಗೆ ಗೊತ್ತಾಗುತ್ತೆ ಲೈಕ್ ಕಲಿಯುಗದಲ್ಲಿ ತುಂಬಾ ಕಷ್ಟಗಳು ಬರ್ತಾ ಇದೆ. ಜನರು ಅಂದ್ರೆ ಅವರ ಯಾವಾಗಲೂ ಒಂದು ಡಿಸ್ಟರ್ಬ್ಡ್ ಕಂಡೀಷನ್ ಅಲ್ಲಿ ಇರ್ತಾರೆ ಅಂತ ಎಲ್ಲ ಅವರಿಗೆ ಮನಸ್ಸಿಗೆ ಗೊತ್ತಾಗುವಂಥದ್ದು. ಸೊ ಕಲಿಯುಗದಲ್ಲಿ ಸುಲಭವಾಗಿರುವಂತದ್ದು ಹರಿನಾಮ ಕೀರ್ತನೆ. ಸೊ ಇದು ಕಲಿ ಸಂತರಣ ಉಪನಿಷತ್ ಅಂತ ಹೇಳಿ ಇದರಲ್ಲಿ ಬರ್ದಿರುವಂತದ್ದೇನು? ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಇತಿ ಷೋಡಶ ಕಾಮ್ನಾಂ ಕಲಿ ಕಲ್ಮಶನಾಶನಂ ನಾತಾ ಪರತರೋ ಯಾ ಸರ್ವ ವೇದೇಶು ದೃಶ್ಯತೆ. ಸೊ ಅದರ ಅರ್ಥ ಏನು? ಸಾರಿ, ಓಕೆ. ಅದರದ ಎಲ್ಲ ಇದ್ರಲ್ಲಿ. ಸೊ ಇದ್ರಲ್ಲಿ ಏನ್ ಹೇಳ್ತಾ ಇರೋದು ಅಂದ್ರೆ ಈ ಇತಿ ಷೋಡಶ ನಾಮ್ನಾಮ್ ಅಂದ್ರೆ 16 ಇಲ್ಲಿ ಹರೇ ಕೃಷ್ಣ ಇದು ನಮಗೆ ಕೌಂಟ್ ಮಾಡಿದ್ರೆ 16 ಬರುತ್ತೆ. ಸೊ 16 ಇದ್ರಲ್ಲಿ ಕಲಿ ಕಲ್ಮಶ ನಾಶನಂ, ಕಲಿಯಿಂದ ಬರುವಂತ ಏನೇ ಒಂದು ಆಪತ್ತುಗಳೇನಿದೆ, ಈ ಕಲಿಯುಗದಲ್ಲಿ ಕಲಿ ತುಂಬಾ ತೊಂದರೆಗಳು ಕೊಡ್ತಾನೆ, ಆ ಆಪತ್ತನ್ನೆಲ್ಲ ನಾಶ ಮಾಡುವಂತದ್ದು ಈ 16 ಮಂತ್ರ. ಸೊ ನಾತಾ ಪರತರನ್ನು ಅನ್ಯತಿ, ಇದು ಬಿಟ್ರೆ ಬೇರೆ ಯಾವುದೇ ಒಂದು ದಾರಿ ಇಲ್ಲ. ಸರ್ವ ವೇದೇಶು ದೃಶ್ಯತೆ, ಎಲ್ಲಾ ವೇದಗಳಲ್ಲಿಯೂ ಹೇಳಿರುವಂತದ್ದು ಇದುವೇ ಅಂತ ಕಲಿ ಸಂತರಣ ಉಪನಿಷತ್ತಲ್ಲಿ ಹೇಳಿರುವಂತದ್ದು. ಸೊ ಚೈತನ್ಯ ಚರಿತಾಮೃತದಲ್ಲಿ ಆದಿಲೀಲದಲ್ಲಿ ಏನು ಹೇಳಿದೆ? ಒಂದು ನಿಮಿಷ. ಟೆಕ್ಸ್ಟ್ ಕಾಣ್ತಾ ಇಲ್ಲ ಅದಕ್ಕೆ.
ಸೊ ಅದು ಹರೇರ್ನಾಮ 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 ಏವ ಕೇವಲಂ ಕಲೌ ನಾಸ್ತಿ ಏವ ನಾಸ್ತಿ ಏವ ನಾಸ್ತಿ ಏವ ಗತಿ ಅನ್ಯತಾ ಮೂರ್ ಸತಿ ಹೇಳಿರುವಂತದ್ದು ಹರೇನಾಮ 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 ಇದು ಬಿಟ್ರೆ ಬೇರೆ ಯಾವ್ದು ಗತಿ ಇಲ್ಲ ಕಲಿಯುಗದಲ್ಲಿ. ಸೊ ಹಾಗೂ ಇನ್ನೊಂದ್ ಕಡೆ ಹೇಳಿರುವಂತದ್ದು ಕಲಹ ಮತ್ತು ಕಪಟದ ಈ ಯುಗದಲ್ಲಿ ಓಕೆ ಕಲೇರ್ ದೋಷ ನಿದೇರ ಅಲ್ಲ ಇದಲ್ಲ ಕಲಹ ಕಪಟ ಕಪಟದ ಈ ಯುಗದಲ್ಲಿ ಬಿಡುಗಡೆಗೆ ಏಕೈಕ ಮಾರ್ಗವೆಂದರೆ ಭಗವಂತನ ಪವಿತ್ರ ಹೆಸರುಗಳನ್ನು ಜಪಿಸುವುದು. ಬೇರೆ ದಾರಿ ಇಲ್ಲ, ಬೇರೆ ದಾರಿ ಇಲ್ಲ, ಬೇರೆ ದಾರಿ ಇಲ್ಲ. ಸೊ ಇದು ಶ್ರೀಮದ್ ಭಾಗವತಂ 12ನೇ ಸ್ಕಂದ 3. ಕಲೇರ್ ದೋಷ ಅಂದ್ರೆ ಇದು ಸೂತ ಗೋಸ್ವಾಮಿ ಪರೀಕ್ಷಿತ್ ಮಹಾರಾಜಿಗೆ ಭಾಗವತಂ ಹೇಳುವಂಥದ್ದು. ಅವರಿಗೆ 7 ದಿನದಲ್ಲಿ ಅವರ ಸಾವು ಅಂತಾಗಿರುತ್ತೆ, ಆಗ ಹೇಳುವಂಥದ್ದು. ಸೊ ಅವನು ಹೇಳ್ತಾನೆ, ಈ ಕಲಿಯುಗದಲ್ಲಿ ಇಷ್ಟೊಂದು ದೋಷಗಳು ಕಾಣ್ತಾ ಇದೆಯಲ್ಲ ಮುಂದೆ ಬರುವಂತ ಕಲಿಯುಗದಲ್ಲಿ, ಇದಕ್ಕೆ ಪರಿಹಾರ ಇಲ್ವಾ ಅಂತ ಅವನು ಸೂತ ಗೋಸ್ವಾಮಿ ಕೇಳುವಾಗ ಅವ್ರು ಹೇಳುವಂಥದ್ದು ಕಲೇರ್ ದೋಷ ನಿಧೇ ರಾಜನ್ ಅಸ್ತಿ ಹಿ ಏಕೋ ಮಹಾನ್ ಗುಣಃ ಕೃತಾನದ್ ಏವ ಕೃಷ್ಣಸ್ಯ ಮುಕ್ತ ಸಂಘ ಪರಂ ವ್ರಜೇತ್. ದೋಷಗಳಿಂದ ತುಂಬಿ ಹೋದ ಕಡಲಿನಂತಿರುವ ಈ ಕಲಿಯುಗದಲ್ಲಿ ಒಂದು ವರವಿದೆ, ಅದೇನು? ಹರೇ ಕೃಷ್ಣ ಮಂತ್ರವನ್ನು ಜಪಿಸುವುದಷ್ಟರಿಂದಲೇ ವ್ಯಕ್ತಿಯು ಮುಕ್ತಿ ಪಡೆಯಬಹುದು. ಸೊ ಇದು ಭಗವದ್ಗೀತೆಯಲ್ಲಿ 10ನೇ ಅಧ್ಯಾಯದಲ್ಲಿ ಬರುವಂತದ್ದು. ಯಜ್ಞಾನಾಂ ಜಪ ಯಜ್ಞೋಸ್ಮಿ, ಯಜ್ಞಗಳಲ್ಲಿ ನಾನು ಜಪಯಜ್ಞ ಅಂತ ಕೃಷ್ಣ ಹೇಳಿರುವಂತದ್ದು. ಸೊ ಇದು ಚೈತನ್ಯ ಚರಿತಾಮೃತದಲ್ಲಿ ಬರುವಂತದ್ದು. ನಾಮಕಾರಿ ಬಹುಧಾ ನಿಜ ಸರ್ವಶಕ್ತಿ ತತ್ರಾರ್ಪಿತ ನಿಯಮಿತ ಸ್ಮರಣೇನ ಕಾಲಃ ಏತಾದೃಶಿ ತವ ಕೃಪಾ ಭಗವನ್ ಮಮಾಪಿ ದುರ್ದೈವಮೀದೃಶಂ ಇಹ ಜನಿನಾನುರಾಗಃ. ನನ್ನ ಪ್ರಭು ದೇವೋತ್ತಮ ಪರಮ ಪುರುಷ, ನಿನ್ನ ಪವಿತ್ರ ಹೆಸರಲ್ಲಿ ಜೀವಂತ ಅಸ್ತಿತ್ವಕ್ಕೆ ಎಲ್ಲಾ ಅದೃಷ್ಟವಿದೆ ಮತ್ತು ಆದ್ದರಿಂದ ನಮಗೆ ಕೃಷ್ಣ ಮತ್ತು ಗೋವಿಂದನಂತಹ ಅನೇಕ ಹೆಸರುಗಳಿದೆ. ನಿಮಗೆ ನಿಮ್ಮ ಎಲ್ಲಾ ಸಾಮರ್ಥ್ಯಗಳನ್ನು ನೀವು ಆ ಹೆಸರುಗಳಲ್ಲಿ ಹೂಡಿಕೆ ಮಾಡಿದ್ದೀರಿ. ಸೊ ಕೃಷ್ಣನ ಎಲ್ಲಾ ಶಕ್ತಿ ಏನಿದೆ ಅದನ್ನ ಹೆಸರುಗಳಲ್ಲಿದೆ ಮತ್ತು ಅವುಗಳನ್ನು ನೆನಪಿಟ್ಟುಕೊಳ್ಳುವುದು ಯಾವುದೇ ಕಠಿಣ ಮತ್ತು ವೇಗದ ನಿಯಮಗಳಿಲ್ಲ. ಸೊ ಈಗ ಚಾಂಟಿಂಗ್ ಮಾಡುವುದರ ಡೂಸ್ ಅಂಡ್ ಡೋಂಟ್ಸ್ ನೋಡೋಣ. ಯಾವ್ದನ್ನ ಮಾಡ್ಬೋದು, ಯಾವ್ದನ್ನ ಮಾಡ್ಬಾರ್ದು. ಹರೇ ಕೃಷ್ಣ ಮಹಾಮಂತ್ರ ಜಪಿಸಲು ಪ್ರಾರಂಭಿಸುವ ಮೊದಲು ಪಂಚತತ್ವ ಮಹಾಮಂತ್ರವನ್ನ ಹೇಳುವಂಥದ್ದು. ಯಾವುದು? ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ. ಅಂದ್ರೆ ಈಗ ನಾನು ಜಪಮಾಲೆಯಲ್ಲಿ ತೋರಿಸ್ತೇನೆ ನಿಮಗೆ. ಸೊ ಇದು ಜಪಮಾಲೆ. ಸೊ ಇದು ನೀವು ಜಪಮಾಲೆ ತಗೊಳ್ಳಿ ಎಲ್ಲರೂ ಒಂದು, ಅಂದ್ರೆ ಎಲ್ಲರೂ ಅಟ್ಲೀಸ್ಟ್ ಸ್ಟಾರ್ಟ್ ಮಾಡಿ ಒಂದ್ ರೌಂಡ್. ಸೊ ಈಗ ನೀವು ಜಪಮಾಲೆಯಲ್ಲಿ ಇಲ್ಲಿ ಇದು ಕೃಷ್ಣ ಬೀಡ್ ಅಂತ ಹೇಳ್ತೀವಿ ಇದಕ್ಕೆ, ಮೊದಲ ಬೀಡಿಗೆ. ಸೊ ಇದ್ರಲ್ಲಿ ನಾವು ಹರೇ ಕೃಷ್ಣ ಹೇಳೋ ಆಗಿಲ್ಲ. ಸೊ ಪಂಚತತ್ವ ಮಂತ್ರ ಯಾಕೆ ಹೇಳುವಂಥದ್ದು? ಇವರೆಲ್ಲ ನಮ್ಮ ಆಚಾರ್ಯರು, ಅವರ ಒಂದು ಆಶೀರ್ವಾದ ತಗೊಂಡು ನಮ್ದು ಏನಾದ್ರು ದೋಷಗಳಿದ್ರೆ ಚಾಂಟಿಂಗ್ ಮಾಡುವಾಗ ಅದನ್ನ ಅವರು ಕ್ಷಮಿಸ್ಲಿ ಅಂತ ಹೇಳಿ ಒಂದು ಪ್ರಾರ್ಥನೆ ಮಾಡ್ತಾ ನಾವು ಹರೇ ಕೃಷ್ಣ ಹೇಳೋದು. ಸೊ ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತ ವೃಂದ. ಅದು ಹೇಳಿ ನಂತರ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹೀಗೆ ಹೇಳ್ತಾ ಬಂದು ಲಾಸ್ಟ್ ಅಲ್ಲಿ 108 ಆಗುತ್ತೆ. 108 ಆದ್ಮೇಲೆ ನಾವು ಸೆಕೆಂಡ್ ರೌಂಡಿಗೆ ಹೋಗುವಾಗ ಮತ್ತೆ ಪಂಚತತ್ವ ಹೇಳಿ ಯಾವ್ದು ಲಾಸ್ಟ್ ಬೀಡ್ ಇತ್ತಲ್ಲ ಅಲ್ಲಿಂದ ಮತ್ತೆ ಫಸ್ಟ್ ಸ್ಟಾರ್ಟ್ ಮಾಡ್ಬೇಕು ನೆಕ್ಸ್ಟ್. ಸೊ ಇದು ಹಾಗೂ ಚಾಂಟ್ ಆಡಿಬ್ಲಿ ಅಂದ್ರೆ ಕೇಳೋ ಹಾಗೆ. ನಾವ್ ಯಾವಾಗ್ಲೂ ಕಣ್ಣು ಮುಚ್ಚಿ ಹೇಳುವಂಥದ್ದು, ಕಣ್ಣು ಮುಚ್ಚಿದ್ರೆ ನಿದ್ದೆ ಬರುತ್ತೆ. ಸೊ ಕಣ್ಣು ತೆಗ್ದೇ ಹೇಳ್ಬೇಕು ಹಾಗೂ ಜೋರಾಗಿ ಹೇಳ್ಬೇಕು. ಜೋರಾಗಿ ಹೇಳುವಾಗ ಏನಾಗುತ್ತೆ, ಒಂದು ಶ್ರವಣ ಕೂಡ ಆಗತ್ತೆ. ಸೊ ನಾವು ಕೇಳ್ತೀವಿ. ಸೊ ಡಬಲ್ ಎಫೆಕ್ಟ್, ಒಂದು ಹೇಳುವಂಥದ್ದು ಹಾಗೂ ಕೇಳುವಂಥದ್ದು. ಹಾಗಾಗಿ ಜೋರಾಗಿ ಕೇಳೋ ಅಷ್ಟು ನಮಗೆ ಜೋರಾಗಿ ಹೇಳ್ಬೇಕು. ಪ್ರತಿಯೊಂದು ಹೆಸರನ್ನು ಸ್ಪಷ್ಟವಾಗಿ ಉಚ್ಚರಿಸಿ. ಸೊ ತುಂಬಾ ಫಾಸ್ಟ್ ಆಗಿ ಹೇಳ್ಬಾರ್ದು. ಹರೇ ಕೃಷ್ಣ ಕೃಷ್ಣ ಅಂದ್ರೆ ಅದು ಯಾವ್ದಾದ್ರು ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ಕ್ಲಿಯರ್ ಆಗಿ ಪ್ರೊನೌನ್ಸ್ ಆಗ್ಬೇಕು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹಾಗೆ ಮತ್ತು ಒಂದು ಭಕ್ತಿಯಿಂದ ಹಾಗೂ ಏಕಾಗ್ರತೆಯಿಂದ ಚಾಂಟ್ ಮಾಡ್ಬೇಕು. ನೀವು ಯಾವುದೇ ಸ್ಥಳದಲ್ಲಿ ಜಪಿಸುವುದು, ಇದಕ್ಕೆ ಯಾವುದೇ ಒಂದು ಅಥವಾ ಇದು ಯಾವುದೇ ಒಂದು ದಿಕ್ಕಲ್ಲಿ ಯಾವುದೇ ಒಂದು ನಿಯಮಗಳಿಲ್ಲ. ಯಾವುದೇ ಒಂದು ದಿಕ್ಕಲ್ಲಿ ಸಹ ಹೇಳ್ಬಹುದು, ಯಾವುದೇ ಸಮಯದಲ್ಲಿ ಜಪಿಸಬಹುದು. ಆದರೆ ಬ್ರಹ್ಮ ಮುಹೂರ್ತದಲ್ಲಿ ಬೆಳಿಗ್ಗಿನ 4:30 6 ಗಂಟೆ ಒಳಗೆ, ಅಂದ್ರೆ ಸೂರ್ಯೋದಯ ಆಗುವ ಒಂದು 2 ಗಂಟೆ ಮೊದಲು ಮಾಡಿದ್ರೆ ತುಂಬಾ ಉತ್ತಮ. ಹಾಗೂ ಸ್ನಾನ ಮಾಡಿ ಆದ್ರೂ ಮಾಡ್ಬೋದು, ಮಾಡದಿದ್ರು ಸಹ ಮಾಡಬಹುದು. ಎಣಿಕೆ ಇಟ್ಟು ಮಾತ್ರ ಮಾಡಬೇಕು. ಸೊ 108 ಮೇಲಾಗಿ 108 ಮಣಿಗಳನ್ನು ಹೊಂದಿರುವ ತುಳಸಿ ಮಾಲೆಯಲ್ಲಿ. ಸೊ
ತುಳಸಿ ಮಾಲೆ ಇಲ್ಲ ಅಂದ್ರೆ ನಿಮ್ಗೆ ನೀಮ್ ಬೀಡು ಕೂಡ ಬರುತ್ತೆ, ತೊಂದ್ರೆ ಇಲ್ಲ, ಮಾಡ್ಬೋದು. ಸೊ ಅದನ್ನ ಕರೆಕ್ಟ್ ಆಗಿ ಕೌಂಟ್. ತುಂಬಾ ಜನ ಹೇಳ್ತಾರೆ ನಾನ್ ಮಾಡ್ತೀನಿ ಚಾಂಟಿಂಗು, ನನಗೆ ಇಡೀ ದಿನ ಮಾಡ್ತಾ ಇರ್ತೀನಿ ಅಂತೆಲ್ಲ ಹೇಳ್ತಾರೆ. ಇಡೀ ದಿನ ಮಾಡಿ ಆದ್ರೆ ಅದರಲ್ಲಿ ಕೌಂಟ್ ಇರ್ಲಿಲ್ಲ ಅಂದ್ರೆ ಅದು ಏನು ಪ್ರಯೋಜನ ಇಲ್ಲ. ಅಂತ ಹೇಳಿದ್ರೆ ನೀವು ಮಾಡಿ, ಅದ್ರಲ್ಲಿ ಉಪಯೋಗ ಇದೆ, ಖಂಡಿತ ಇದೆ. ಆದ್ರೆ ಕೌಂಟ್ ಇಟ್ಟು 16 ರೌಂಡ್ ಮಾಡಿ, ಅದಾಗಿ ನೀವು ಎಕ್ಸ್ಟ್ರಾ ಎಷ್ಟು ಬೇಕಾದ್ರೂ ಮಾಡಿ. ಸೊ ಯಾವ್ದು ಮಾಡಬಾರ್ದು ಇದೀಗ ಡೋಂಟ್ಸ್. ಒಬ್ಬರು ಮಹಾಮಂತ್ರದ ಒಂದು ಭಾಗವನ್ನ ಮಾಡಬಾರ್ದು. ಅಂದ್ರೆ ಹರೇ ಕೃಷ್ಣ 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 ಹರೇ ಹರೇ ಅಂತ ಹೇಳಿ ಬಿಡುವಂತದ್ದು ಮಧ್ಯದಲ್ಲಿ, ಅದು ಮಾಡಬಾರ್ದು. ಹಾಗೂ ಒಂದು ಜಪ ಮಾಲೆಯ ಮೇಲೆ, ಕೃಷ್ಣ ಮಣಿಯ ಮೇಲೆ ಒಬ್ಬರು ಜಪಿಸಬಾರದು. ಇದು ಕೃಷ್ಣ ಮಾಲೆ ನಾನು ತೋರಿಸಿದೆಲ್ಲ ಬಿಡದು, ಈ ಮೇಲೆ ಬಿಡೋದಲ್ಲಿ ನಾವು ಪಂಚತತ್ವ ಮಂತ್ರ ಮಾತ್ರ ಹೇಳುವಂಥದ್ದು. ಜಪ ಮಾಡುವಾಗ ಪುಸ್ತಕ ಪತ್ರಿಕೆ ಓದುವುದು ಅಥವಾ ಟಿವಿ ನೋಡುವುದು ಮಾಡಬಾರದು. ಸೊ ಪುಸ್ತಕ ಓದ್ಕೊಂಡು ಟಿವಿ ನೋಡ್ಕೊಂಡು ನಾವು ಜಪ ಮಾಡುವಾಗಿಲ್ಲ. ಜಪ ಮಾಡುವುದರಿಂದ ಏನು ಪ್ರಯೋಜನಗಳು ನೋಡೋಣ. ಪಾಪದ ಪ್ರತಿಕ್ರಿಯೆಗಳಿಂದ ಬಿಡುಗಡೆ. ಸೊ ರಿಲೀಫ್ ಫ್ರಮ್ ಅನ್ವಾಂಟೆಡ್ ಡಿಸೈರ್ಸ್ ಅಂಡ್ ಹ್ಯಾಬಿಟ್. ಬೇಡದ ಒಂದು ಹವ್ಯಾಸಗಳೇನಿದೆ ಅದರಿಂದ ಬಿಡುಗಡೆ ಸಿಗುವಂತದ್ದು. ನಾವೀಗ ಪ್ರೆಸೆಂಟ್ ಅಲ್ಲಿ ಏನು ನಮ್ಮ ಮನಸ್ಸಿನ ಒಂದು ವಿಮ್ಸಿಕಲ್ ಥಾಟ್ಸ್, ಬೇಡದ ಯೋಚನೆಗಳ ನಾವು ದಾಸರಾಗಿದ್ದೇವೆ. ಹಾಗೂ ಬೇಡದ ಒಂದು ಡಿಸೈರ್ ಹಾಗೂ ಮಾನಸಿಕ ಒತ್ತಡದಿಂದ ಬಿಡುಗಡೆ. ಸೊ ಹರೇ ಕೃಷ್ಣ ಚಾಂಟಿಂಗ್ ಮಾಡೋದ್ರಿಂದ ಮಾನಸಿಕ ಒತ್ತಡವನ್ನ ಕಮ್ಮಿ ಮಾಡುತ್ತೆ. ಯಾಕೆ ಅಂತ ಹೇಳಿದ್ರೆ ನಮ್ಮ ಮನಸ್ಸನ್ನ ನಾವು ಋಷಿಕೇಶನ ಮೇಲೆ ಯಾವಾಗ ನಾವು ಕಾನ್ಸಂಟ್ರೇಟ್ ಮಾಡ್ತೀವಿ, ಆಗ ನಮಗೆ ಅವನು ಕೃಷ್ಣ ಮನಸ್ಸು ಹಾಗೂ ಇಂದ್ರಿಯಗಳ ಒಡೆಯ. ಸೊ ಅವನ ಮೇಲೆ ನಾವು ಯಾವಾಗ ಕಾನ್ಸಂಟ್ರೇಟ್ ಮಾಡೋದ್ರಿಂದ ಮನಸ್ಸಿಗೆ ಶಾಂತಿ ಸಿಗುವಂತದ್ದು. ಮನಸ್ಸಿನ ಶಾಂತಿ ಹಾಗೂ ನೆಮ್ಮದಿ, ನಿಜವಾದ ಸಂತೋಷ. ಸೊ ಆತ್ಮ ಸಾಕ್ಷಾತ್ಕಾರಕ್ಕೆ ದಾರಿ. ಸೊ ಆತ್ಮ ಸಾಕ್ಷಾತ್ಕಾರದ ಇದೊಂದು ಇನಿಷಿಯಲ್ ಬೇಬಿ ಸ್ಟೆಪ್ ತರ ನಾವು ಹರೇ ಕೃಷ್ಣ ಹೇಳುವಂತದ್ದು. ಹರೇ ಕೃಷ್ಣ ಜಪ ಮಾಡುವ ಬಗ್ಗೆ ಜನರು ಏನ್ ಹೇಳ್ತಾರೆ ನೋಡೋಣ. ಸೊ ಇದು ಜಾರ್ಜ್ ಹ್ಯಾರಿಸನ್ ಅಂತ ಹೇಳಿ ಬೀಟಲ್ಸ್ ಸಂಸ್ಥೆಯ ಓನರ್. ಸೊ ಅವರಿಂದ ಕೃಷ್ಣ ಪ್ರಜ್ಞೆ ಕೂಡ ಹರಡುವುದರಲ್ಲಿ ಅವರು ತುಂಬಾ ಸಹಾಯ ಆಗಿತ್ತು. ಸೊ ಇವ್ರು ಏನು ಹೇಳುವಂತದ್ದು, ಇದು ನಿಜವಾಗಿಯೂ ದೇವರ ಸಾಕ್ಷಾತ್ಕಾರವನ್ನು ಹೊಂದಿರುವ ಪ್ರಕ್ರಿಯೆ. ಸೊ ಇವರು 3M ಇಂಟರ್ನ್ಯಾಷನಲ್ ಅಂತ ಹೇಳಿ ಫ್ರಾನ್ಸ್ ಕಂಪನಿಯ ಮಾಲೀಕ, ಡೈರೆಕ್ಟರ್. ಅವ್ರು ಹೇಳುವಂತದ್ದು, ನಾನು ಹರೇ ಕೃಷ್ಣ ಎಂದು ಜಪಿಸಲು ಪ್ರಾರಂಭಿಸಿದಾಗ ಎಲ್ಲವೂ ನನಗೆ ಶುಭದಾಯಕವಾಯಿತು. ಇವರು ಆಲ್ಬರ್ಟ್ ಫೋರ್ಡ್ ಅವರು ಫೋರ್ಡ್ ಕಂಪನಿಯ ಮಾಲೀಕರು. ಸೊ ಅವ್ರು ಹೇಳುವಂತದ್ದು, ಹರೇ ಕೃಷ್ಣ ಎಂದು ಜಪಿಸುವುದು ನನ್ನ ಜೀವನದಲ್ಲಿ ಭಾರಿ ಪ್ರಭಾವ ಬೀರಿದೆ. ಇವರು ND ದೇಸಾಯಿ ಅಂತ ಹೇಳಿ, ಅಂದ್ರೆ ದೊಡ್ಡ ದೊಡ್ಡ ಇಂಡಸ್ಟ್ರಿಯಲ್ಸ್ ಫೇಮಸ್ ಪರ್ಸನಾಲಿಟೀಸ್ ಎಲ್ಲ ಏನೇನ್ ಹೇಳ್ತಾ ಇದ್ದಾರೆ ಹರೇ ಕೃಷ್ಣ ಮಂತ್ರದ ಬಗ್ಗೆ. ನಾನು ಹಲವು ವರ್ಷಗಳಿಂದ ಹರೇ ಕೃಷ್ಣ ಎಂದು ಜಪಿಸುತ್ತಿದ್ದೇನೆ ಮತ್ತು ನಾನು ಎಂದಿಗೂ ಹೆಚ್ಚು ಆಹ್ಲಾದಕರವಾದದ್ದನ್ನು ಕಂಡಿಲ್ಲ. ಸೊ ಇದನ್ನ ಗೊತ್ತಾಗ್ಬೇಕಾದ್ರೆ ನಾವು ಮಾಡಿ ನೋಡ್ಬೇಕು. ಹರೇ ಕೃಷ್ಣ ಎಂದು ಜಪಿಸುವುದರಿಂದ ನನ್ನ ಜೀವನದ ಎಲ್ಲಾ ಏರಿಳಿತಗಳನ್ನು ಬಹಳ ಆತ್ಮವಿಶ್ವಾಸ ಮತ್ತು ಮನಸ್ಸಿನ ಶಾಂತಿಯಿಂದ ಎದುರಿಸಲು ಸಹಾಯ ಮಾಡಿದೆ. ಇವರು ಋಷಿಕೇಶ್ ಮಫತ್ಲಾಲ್, CEO ಮಫತ್ಲಾಲ್ ಫ್ಯಾಬ್ರಿಕ್ಸ್. ಸೊ ಇವಳೊಬ್ರು ಮಾಡೆಲ್, ಡಚ್ ಮಾಡೆಲ್ ಆನಿ ಸ್ಕಾಫಸ್. ಅವ್ರು ಹೇಳುವಂತದ್ದೇನು, ಜಪವು ಕೆಟ್ಟ ಹವ್ಯಾಸಗಳನ್ನು ತ್ಯಜಿಸಲು ನನಗೆ ಸಹಾಯ ಮಾಡಿತು. ಅಂದ್ರೆ ಬೇಡದಿರೋ ಚಟಗಳಿಗೆಲ್ಲ ಅವರು ಗುಲಾಮಲಾಗಿದ್ರು, ಅದರಿಂದ ಹೊರಗಡೆ ಬರಕ್ಕೆ ತುಂಬಾ ಹೆಲ್ಪ್ ಆಯ್ತು. ಇದು ನನ್ನ ವಿಷಯಗಳ ದೃಷ್ಟಿಯನ್ನು ಬದಲಾಯಿಸಿತು. ಅಂದ್ರೆ ಕೆಲವ್ರು ಏನ್ ಅನ್ಕೊಳ್ತಾರೆ, ಮೊದಲು ನಾನು ನನ್ನ ಜೀವನವನ್ನ ಸರಿ ಮಾಡ್ಕೊಳ್ತೇನೆ, ಅದಾದ ಮೇಲೆ ಜಪ ಮಾಡ್ತೀನಿ. ಇಲ್ಲ, ಅದು ತಪ್ಪು. ಜಪ ಮಾಡಿ ಆಟೋಮೆಟಿಕ್ ಆಗಿ ನಮ್ಮ ಜೀವನ ಸರಿ ಹೋಗುತ್ತೆ. ಸೊ ಇಲ್ಲಿ ಅವಳು ಏನ್ ಹೇಳುವಂತದ್ದು, ಜಪ ಮಾಡೋದ್ರಿಂದ ಹವ್ಯಾಸಗಳೆಲ್ಲ ತ್ಯಜಿಸಕ್ಕೆ ಸರಿ ಹೋಯ್ತು. ಸೊ ನಾನು ಫಸ್ಟ್ ಪರ್ಫೆಕ್ಟ್ ಆಗ್ತೀನಿ ಆಮೇಲೆ ಜಪ ಮಾಡ್ತೀನಿ ಅನ್ನೋದ್ರೆ ತಪ್ಪದು. ನಾವು ಜಪ ಮಾಡಿ ಆಟೋಮೆಟಿಕಲಿ ನಾವು ಪರ್ಫೆಕ್ಟ್ ಆಗ್ತೀವಿ. ಸೊ ಇವರು ವಿಕಿ ಓವರ್ಟನ್ ಅಂತ ಹೇಳುವಂತದ್ದು, ಯುರೋಪಿಯನ್ ಮಾಡೆಲ್. ಹರೇ ಕೃಷ್ಣ ಎಂದು ಜಪಿಸಲು ಪ್ರಾರಂಭಿಸುವ ಮೂಲಕ ನನಗೆ ಅಪಾರ ಸಂತೋಷವಾಗಿದೆ. ಸೊ ಇವರು ಬ್ರೂಸ್ ಕ್ಲೀನ್ಬರ್ಗ್. ಹರೇ ಕೃಷ್ಣ ಭಕ್ತರೊಂದಿಗೆ ಬೆರೆಯಲು ಪ್ರಾರಂಭಿಸಿದ ನಂತರ ಮತ್ತು ಮಹಾಮಂತ್ರವನ್ನು ಜಪಿಸಿದ ನಂತರ ಜೀವನದ ಬಗ್ಗೆ ನನ್ನ ದೃಷ್ಟಿಕೋನವು ಹೆಚ್ಚು ಪ್ರಕಾಶಮಾನವಾಗಿದೆ. ಹೌದು, ನಮಗೆ ಜೀವನದ ಬಗ್ಗೆ ತುಂಬಾ ಆತ್ಮವಿಶ್ವಾಸ ಹಾಗೂ ಒಂದು ಪಾಸಿಟಿವ್ ಆಗಿ ನಾವು ನೋಡ್ತೀವಿ ಜೀವನವನ್ನ ಯಾವ ಹರೇ ಕೃಷ್ಣ ಹೇಳೋದ್ರಿಂದ. ಅದೇ ನಾವು ಎಲ್ಲರೂ ತಿಳ್ಕೊಳ್ಳುವಂತದ್ದು ನಾವು ಜಡ ಆಗುತ್ತೆ ಅಥವಾ ಜೀವನದಲ್ಲಿ ಆಸಕ್ತಿ ಹೋಗುತ್ತೆ ಅಂತ ಇಲ್ಲ. ಆಕ್ಚುಲಿ ಅದು ಆಪೋಸಿಟ್. ನಿಮಗೆ ಜೀವನ ಇನ್ನು ಪ್ರಕಾಶಮಾನವಾಗಿ ಕಾಣುವಂತದ್ದು. ಯಾಕಂದ್ರೆ ಪ್ರಭುಪಾದ ಹೇಳ್ತಾರೆ, ದ ಕೃಷ್ಣ ಕಾನ್ಶಿಯಸ್ ಪರ್ಸನ್ ಈಸ್ ಗೋಯಿಂಗ್ ಟು ಲೀವ್ ಫಾರ್ ಎವರ್. ಯಾಕಂದ್ರೆ ಅವನಿಗೆ ಈಗ ನಮಗೆ ನಾವೀಗ ಯಾವ ತರ ದೇಹದ ಭಾವನೆಯಲ್ಲಿ ಇದ್ದಾಗ ನಮಗೆ ನಾನಿನ್ನು ಸಾಯ್ತೀನಿ, ನನಗೆ ಇದಾದ್ಮೇಲೆ ನಂದೇನು ಜೀವನ ನೆಕ್ಸ್ಟ್ ಏನಾಗುತ್ತೆ ಅನ್ನೋದ್ರ ಬಗ್ಗೆ ನಮಗೆ ಅರಿವಿಲ್ಲ. ಹಾಗಾಗಿ ನಮಗೆ ಭಯ ಇರುತ್ತೆ. ಅದೇ ಭಕ್ತನಾಗಿರೋನಿಗೆ
ಅವನಿಗೆ ಮುಂದೆ ಗೊತ್ತಿರುತ್ತೆ, ಓಕೆ ನನ್ನ ಕೃಷ್ಣ ಕಾಪಾಡ್ತಾನೆ, ಇದಾದ್ಮೇಲೆ ನಾನು ಆತ್ಮ, ನನಗೆ ಸಾವಿಲ್ಲ, ನಾನು ಇನ್ನೊಂದು ಒಳ್ಳೆ ಇದೆ ಖಂಡಿತ ನನಗೆ ಆ ಕೃಷ್ಣ ಪ್ರಜ್ಞೆಯಲ್ಲಿರೋದ್ರಿಂದ ನಾನು ಒಳ್ಳೆ ಒಂದು ಜೀವನ ನನಗೆ ಸಿಗುತ್ತೆ ಮುಂದೆ ಅಂತ ಹೇಳಿ ಒಂದು ವಿಶ್ವಾಸ ಇರೋದ್ರಿಂದ ಅವನಿಗೆ ಯಾವುದೇ ಒಂದು ಆತಂಕ ಇರಲ್ಲ. ಸೊ ಇಲ್ಲಿ ಮಾರ್ಕ್ ಫೆರಾರಿ, ಇವರು ಇಟಾಲಿಯನ್ ಫರ್ನಿಚರ್ ಡಿಸೈನರ್, ಹೇಳುವಂಥದ್ದು ಜಪ ಮಾಡೋದ್ರಿಂದ ನಾನು ದೇವರಿಗೆ ಹತ್ತಿರವಾಗುವ ಅನುಭವವಾಗುತ್ತದೆ. ಯಾಕೆ ಅಂತ ಹೇಳಿದ್ರೆ ಅದು ಡೈರೆಕ್ಟ್ ಆಗಿ ನಮ್ಮನ್ನ ಯೋಗ ಅಂತ ಹೇಳಿದ್ರೆ ಅದೇ ನಿಜವಾಗಿ ನಮ್ಮನ್ನ ದೇವರೊಟ್ಟಿಗೆ ಅದನ್ನ ಸಂಬಂಧವನ್ನ ಸ್ಥಾಪನೆ ಮಾಡ್ಬೇಕು, ಅದೇ ಯೋಗ. ಸೊ ಜಪ ಮಾಡೋದ್ರಿಂದ ಅದು ಸಾಧ್ಯ. ಡೇವಿಡ್ ವೋಲ್ಫ್ ಇವ್ರು ಹೇಳುವಂತದ್ದು ಮಾಸ್ಟರ್ ಆಫ್ ಇವರು ಸೋಷಿಯಲ್ ಸರ್ವಿಸ್ ಪ್ರೋಗ್ರಾಮ್ ಅಟ್ ಫ್ಲೋರಿಡಾ. ಸೊ ಅವರು ಆಕ್ಚುಲಿ ಇದ್ರ ಬಗ್ಗೆ ರಿಸರ್ಚ್ ಮಾಡಿದ್ದಾರೆ. ಅಂದ್ರೆ ಹರೇ ಕೃಷ್ಣದ ಮಂತ್ರ ಮಾಡೋದ್ರಿಂದ ಏನೇನ್ ಎಫೆಕ್ಟ್ ಇದೆ ಇದನ್ನ ನೀವು ಗೂಗಲ್ ಮಾಡಿ ನೋಡ್ಬೋದು, ಡೇವಿಡ್ ವೋಲ್ಫ್ ಅಂತ ಹೇಳಿ. ಸೊ ಅವರು ರಿಸರ್ಚ್ ಮಾಡಿರುವಂತದ್ದು ಹರೇ ಕೃಷ್ಣ ಮಹಾಮಂತ್ರದ ಎಫೆಕ್ಟ್ಗಳ ಬಗ್ಗೆ. ಸೊ ಪಾಲ್ ಬ್ಲೇರ್ ಅವ್ರು ಏನ್ ಹೇಳ್ತಾ ಇರುವಂತದ್ದು, ಪ್ರಿಂಟಿಂಗ್ ಎಕ್ಸಿಕ್ಯೂಟಿವ್, ನಾನು ಒತ್ತಡಕ್ಕೊಳಗಾದಾಗ ನಾನು ಜಪಿಸುತ್ತೇನೆ, ಇದು ನನ್ನ ಬ್ಯಾಟರಿಗಳನ್ನು ಚಾರ್ಜ್ ಮಾಡುವ ಒಂದು ವಿಷಯ, ಇದು ನನ್ನ ಮನಸ್ಸನ್ನು ತೆರವುಗೊಳಿಸುತ್ತದೆ ಮತ್ತು ನನ್ನನ್ನು ಮತ್ತೆ ಗಮನಕ್ಕೆ ತರುತ್ತದೆ. ಈಗ ನಾವು ನೋಡಿದ್ವಿ, ಈಗ ಕಾರಲ್ಲಿ ಚಾಲಕ ಇದ್ದಾನೆ, ಸೊ ಕಾರಿಗೆ ಪೆಟ್ರೋಲ್ ಬೇಕು, ಹಾಗೆ ಚಾಲಕನಿಗೆ ಏನ್ ಬೇಕು, ಚಾಲಕ ಅಂದ್ರೆ ಸೋಲ್, ನಮ್ಮ ಆತ್ಮಕ್ಕೆ ಬೇಕಾಗಿರುವಂತದ್ದು ಫುಡ್ ಫಾರ್ ಸೋಲ್ ಏನು, ಹರೇ ಕೃಷ್ಣ ಮಹಾಮಂತ್ರ, ಅದು ನಮ್ಮ ಆತ್ಮದ ಆಹಾರ. ಸೊ ಮಿಸಸ್ ಸ್ಯಾಲಿ ರೆಲಿ ಇವ್ರು ಏನ್ ಹೇಳುವಂತದ್ದು, ನಾನು ನರಗಳಾಗಿದ್ದಾಗ ಏನೋ ಮಿಸ್ಟೇಕ್ ಇದೆ ಇದ್ರಲ್ಲಿ, ನಾನು ಸಣ್ಣ ವಿಷಯಗಳಲ್ಲಿ ಬೆಚ್ಚು ಬೀಳುವುದಿಲ್ಲ, ಮಿಸ್ಟೇಕ್. ಹರೇ ಕೃಷ್ಣ ಎಂದು ಜಪಿಸುವುದು ಮತ್ತು ಕೃಷ್ಣ ಪ್ರಜ್ಞೆಯ ಬಗ್ಗೆ ಅಧಿಕೃತ ಪುಸ್ತಕಗಳನ್ನು ಓದುವುದು ನನಗೆ ಬಹಳ ಶಾಂತಿಯನ್ನು ತಂದಿದೆ. ರಮೇಶ್ ಲಾಲ್ ಇವರು ಟೊರಾಂಟೊ ಹೆಲ್ತ್ ಸ್ಪಾ ಪ್ರೊಪ್ರೈಟರ್. ಸೊ ನೀವು ಸಹ ಜಪಿಸಬಹುದು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ಒಂದು ವಿಡಿಯೋ ನೋಡೋಣ, ಒಂದು 4 minutes ವಿಡಿಯೋ ಇದೆ. ಓಕೆ, ಅದರ ಮೊದಲು ನಾವೆಲ್ಲ ಒಟ್ಟಿಗೆ ಚಾಂಟ್ ಮಾಡೋಣ. ಓಕೆ, ನಾನು ಹೇಳ್ತೀನಿ, ಎಲ್ಲರೂ ರಿಪೀಟ್ ಮಾಡಿ ಒಂದ್ಸರ್ತಿ. ಇದು ಫಸ್ಟಿಗೆ ಪಂಚತತ್ವ ಮಂತ್ರ ಹೇಳಿ. ಶ್ರೀಕೃಷ್ಣ ಚೈತನ್ಯ, ಒಂದ್ ನಿಮಿಷ ತೋರಿಸ್ತೀನಿ ಬೇಕಾದ್ರೆ ನಿಮ್ಗೆ. ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ, ಧನ್ಯವಾದ. ಹರೇ ಕೃಷ್ಣ. ಓಕೆ, ನಿಮ್ ಪ್ರಶ್ನೆಗಳೇನಾದ್ರು ಇದ್ರೆ ಕೇಳಿ, ಅದಾದ ಮೇಲೆ ನಾನು ಆ ವಿಡಿಯೋ ಪ್ಲೇ ಮಾಡ್ತೀನಿ. ಚೆಕ್ ಮಾಡ್ಬೇಕು ನನಗೆ ಅದೊಂದ್ಸತಿ ವಿಡಿಯೋ. ಹರೇ ಕೃಷ್ಣ ಕೃಷ್ಣ ಹರೇ ಹರೇ ನೋಡಿ, ಇನ್ನೊಂದೇನಂತ ಹೇಳಿದ್ರೆ, ನಾವು ಕ್ಲಾಸ್ ಮಾಡ್ತಾ ಇರುವಾಗ ಚಾಂಟಿಂಗ್ ಮಾಡುವಂತದ್ದು ತಪ್ಪು.
ಕ್ಲಾಸ್ ಮಾಡುವಾಗ ಹಾಗೂ ಕೀರ್ತನ್ ಮಾಡುವಾಗ ಮಾಡಬಾರ್ದು. ನಾವ್ ಈಗಷ್ಟೇ ನೋಡಿದ್ವಿ ಡೂಸ್ ಅಂಡ್ ಡೋಂಟ್ಸ್ ಅಲ್ವಾ. ಅದನ್ನ ಅಂದ್ರೆ ನಾವು ಬೇರೆ ಒಂದು ಕಾರ್ಯಗಳನ್ನ ಮಾಡುವಾಗ ಮಾಡಿದ್ರೆ ಅದು ಎಫೆಕ್ಟಿವ್ ಆಗಲ್ಲ, ಅದು ಅಫೆನ್ಸ್. ಆಕ್ಚುಲಿ 1 ಆಫ್ ದ 10 ಅಫೆನ್ಸಸ್, ಒಟ್ಟು 10 ಅಪರಾಧಗಳಿದೆ. ಆ ಅಪರಾಧಗಳಲ್ಲಿ ಒಂದು ಅಪರಾಧ ನಾವು ಅಟೆನ್ಷನ್ ಧ್ಯಾನ ಹರೇ ಕೃಷ್ಣ ಹೇಳುವಂತದ್ದು ಒಂದು ಅಪರಾಧ. ಪದ್ಮಪುರಾಣದಲ್ಲಿ ಅದು ಕೊಟ್ಟಿದ್ದಾರೆ. ಸೊ ಅದನ್ನ ನಾವು 10 ಅಪರಾಧಗಳನ್ನ ನಾನು ನಂತರ ಶೇರ್ ಮಾಡ್ತೀನಿ. ಓಕೆ, ಯಾರ್ದಾರು ಪ್ರಶ್ನೆ ಇದ್ರಲ್ಲಿ ಕೇಳಿ. ಹರೇ ಕೃಷ್ಣ. ಓಕೆ, ಯಾವ್ದು ಪ್ರಶ್ನೆ ಇಲ್ಲ ಅಂದ್ರೆ ನಾವು ವಿಡಿಯೋ ಹೋಗೋಣ. ಹರೇ ಕೃಷ್ಣ ಮಾತಾಜಿ. ಹಾ, ಹರೇ ಕೃಷ್ಣ ಹೇಳಿ. ಓಕೆ, ಭಗವದ್ಗೀತೆಯಲ್ಲಿ ಮಾಂಸಧಾರಣೆ ಬಗ್ಗೆ ಎಲ್ಲಾದ್ರೂ ಉಲ್ಲೇಖ ಆಗಿದೆಯಾ? ಇಲ್ಲ ಇಲ್ಲ, ಅದ್ರ ಬಗ್ಗೆ ಎಲ್ಲೂ ಉಲ್ಲೇಖ ಇಲ್ಲ. ಆದ್ರೆ ಕೃಷ್ಣ ಹೇಳುವಂತದ್ದು, ಕೃಷ್ಣನಿಗೆ ನಾವು ಅರ್ಪಿಸುವಂತದ್ದು ಸಾತ್ವಿಕವಾದಂತದ್ದು, ಹಾಗೂ ಕೃಷ್ಣ ಹೇಳುವಂತದ್ದು ಕೃಷ್ಣನಿಗೆ ಅರ್ಪಿಸಿ ನಂತರ ನಾವು ತಗೊಳ್ಬೇಕು ಅಂತ. ಸೊ ಅದ್ರ ಅರ್ಥ ಏನು ಅಂತ ಹೇಳಿದ್ರೆ, ನಾವು ಸಾತ್ವಿಕವಾಗಿರುವಂತ ಆಹಾರ ತಿನ್ಬೇಕು ಅಂತ ಅದ್ರ ಅರ್ಥ. ಆದ್ರೆ ಮಾಂಸಾಹಾರದ ಬಗ್ಗೆ ಎಲ್ಲೂ ಉಲ್ಲೇಖ ಇಲ್ಲ. ಓಕೆ, ನೀವು ಆಸನದ ಬಗ್ಗೆ ಹೇಳಿದ್ರಿ, ಯಮ ನಿಯಮ ಆಸನ. ಈ ಆಸನದಲ್ಲಿ ಜಿಂಕೆ ಚರ್ಮದ ಮೇಲೆ ಕೂತು ಧ್ಯಾನ ಮಾಡ್ಬೇಕು ಅಂತ ಉಲ್ಲೇಖ ಆಗಿದೆ. ಸೊ ಇಲ್ಲಿ ಅದು ಪ್ರಾಣಿ ಹಿಂಸೆ ಸತ್ತ ಜಿಂಕೆ, ಇಲ್ಲ ಇಲ್ಲ, ಸತ್ತ ಜಿಂಕೆ, ಸಂತ ಜಿಂಕೆ. ನಾನು ಅದ್ ಮೆನ್ಷನ್ ಮಾಡಕ್ ಮರ್ತೋಯ್ತು. ಸತ್ತ ಜಿಂಕೆಯ ಒಂದು ಚರ್ಮದ ಮೇಲೆ, ಅದು ಸಾಯಿಸಿ ಅಂತಲ್ಲ. ಓಕೆ, ಧನ್ಯವಾದ. ಧನ್ಯವಾದ. ರವಿಕುಮಾರ್, ಹರೇ ಕೃಷ್ಣ. ನಿಮ್ದೇನ ಪ್ರಶ್ನೆ ಇದೆಯಾ ಪ್ರಭುಜಿ? ಅನ್ಮ್ಯೂಟ್ ಇದೆ. ಇಲ್ಲ. ಓಕೆ, SBS, ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಓಕೆ, ನಾವೊಂದು ವಿಡಿಯೋ ನೋಡೋಣ ಆಗಿದ್ರೆ. ವಂದೇಹಂ ಶ್ರೀಗುರು ಶ್ರೀಯುತಾ ಪದಕಮಲಂ. So people do not care to understand how nature's law is going on. Nature's law means God's law. Nature is not independent. That is stated in the Bhagavad Gita. Maya dhakshena prakriti swayate sacharatam. Nature is a machine. So do you think a machine works without an operator? Do you think? Is there any evidence? Now this is a machine, photography. A wonderful machine. It is taking the picture and it will move. But there is an operator. Where is the machine which is working without operator? Can you give any example? Here is a machine which is working without operator. So how do you think that the nature machine is working without the supreme operator, God's instruction? How do you think it? This is not very reasonable. We have to judge. There are different evidences. One of the evidence is hypothesis. That hypothesis is that because we see that no machine works without operator, therefore we should conclude it, even though we do not know what is God, what is the nature, we must conclude it that this nature is working under some supreme operator, that is God. It is not necessary to see the operator, but we can guess
that there must be operate. So human life is meant for finding out who is there to operate. That is human life. Otherwise it's cats and dogs' life. They're eating, sleeping, mating and dancing. That's all. That is not human life. You must find out who is the operator. Athata Brahma Jigyasa. This is called in Sanskrit word. Now this human form of life is meant for inquiring about the supreme operator. Now that supreme operator, Krishna, is so kind. He is giving evidence in the Bhagavad Gita. Maya dhakshena prakriti syate sacharacharam. Now here I am. Under my direction, the prakriti, the nature, material nature is working. So you accept, then your business is done. And Krishna gave evidences how he is controlling the nature. When Krishna was 7 years old, he lifted one big mountain on his finger. That means our understanding is that there is law of gravitation. By law of gravitation, such a big mountain, it cannot stay in one man's finger. That is our calculation. But he did it. That means he counteracted the law of gravitation. That is God. So, if you believe this, then you know. If the child is born, my dear child, do not touch fire. It will burn you. So if the child accepts, then he gets the perfect knowledge immediately. If the child does not accept, he wants to make experiment, then he will burn his finger. So our process of knowledge, we should take from the supreme authority. Then we save time for research work. That is Krishna consciousness movement. We take perfect knowledge from Krishna. I may be imperfect, just like child is imperfect. I may be imperfect, you may be imperfect. But if you take the perfect knowledge from the Supreme Perfect, then your knowledge is perfect. That is the process. This is called Avarohopantha, knowledge coming, deductive knowledge. So everything is there, and if you like to take advantage of this movement, make your life perfect, go back to home, back to Godhead, then fully utilize this center, our Melbourne center, come here, read our books and argue, try to understand with your full knowledge, no blindly acceptance. There is reason, there is argument, there is philosophy, there is science, everything is there. And if you accept that simply by chanting I shall realize, that is also allowed. Both ways. If you accept this simple process, the chant Hare Krishna and realize God, that is also fact. And if you think what is this nonsense chanting Hare Krishna, then you read books. Both ways we are prepared. Come and take advantage of this movement. Thank you very much. Hare Krishna. Hare Krishna. So Prabhupada ಕೇಳಕ್ಕೆನೆ ಖುಷಿ ಆಗತ್ತೆ ಅಂದ್ರೆ ಅವ್ರ ಮಾತು. ಹರೇ ಕೃಷ್ಣ, ಹರೇ ಕೃಷ್ಣ. ಅರ್ಥ ಆಯ್ತಾ? ಹರೇ ಕೃಷ್ಣ, ಹರೇ ಕೃಷ್ಣ ಅರ್ಥ ಆಯ್ತಲ್ಲ ಪ್ರಭುಪಾದ ಹೇಳುವಂತದ್ದು. ಅದೇ ಜಸ್ಟ್ ಹರೇ ಕೃಷ್ಣ ಮಹಾಮಂತ್ರ ಹೇಳಿ ನಾವು ಭಗವಂತನ ಸಾಕ್ಷಾತ್ಕಾರ ಆಗುತ್ತೆ, ರಿಯಲೈಸ್ ಮಾಡ್ಬೋದು. ಸೊ ಅಥವಾ ಪುಸ್ತಕಗಳನ್ನ ಓದಿ ನಾನ್ ಮಾಡ್ತೀನಿ ಅಂದ್ರೆ ಅದು ಲೈಕ್ ಅದು ಮಾಡ್ಬೋದು. ಆದ್ರೆ ಬರೇ
ಒಂದು ಚಾಂಟಿಂಗ್ ಮಾಡೋದ್ರಿಂದ ಸಹ ಸಾಧ್ಯ ಇದೆ ಅಂತ ಪ್ರಭುಪಾದಲ್ಲಿ ಹೇಳ್ತಾ ಇರುವಂತದ್ದು. ಓಕೆ, ಸೊ ದಯವಿಟ್ಟು ಎಲ್ಲರೂ ಎಷ್ಟು ಜನ ಒಂದ್ ರೌಂಡ್ ಆದ್ರು ಮಾಡ್ತಾ ಇದ್ರೆ ಹ್ಯಾಂಡ್ ರೈಸ್ ಮಾಡ್ತೀರಾ? ಅಟ್ಲೀಸ್ಟ್ 1 ರೌಂಡ್ ಎವ್ರಿ ಡೇ ಮಾಡ್ತಾ ಇರೋದು ಹ್ಯಾಂಡ್ ರೈಸ್ ಮಾಡಿ. ಅಂದ್ರೆ ಜಾಸ್ತಿ ಮಾಡೋರು ಇರ್ಬೋದು, ಅಟ್ಲೀಸ್ಟ್ 1 ರೌಂಡ್ ಮಾಡೋರು ಹ್ಯಾಂಡ್ ರೈಸ್. ಯಾರು ಮಾಡ್ತಾ ಇಲ್ವಾ? ಇಬ್ರೇ ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ. 16 ರೌಂಡ್ 16. ಹಾ ವೆರಿ ಗುಡ್ ಮಾತಾಜಿ. ಹರಿ ಬೋಲ್. ನೀವು ಹಳೆ ಬ್ಯಾಚ್ ಇಂದ ಇದ್ರ ಅಲ್ಲ ಈಗ ಮಾಡಿದ್ದ ಮಾತಾಜಿ? ಅಲ್ಲ, ನಾನು ಈ 4 ವರ್ಷದಿಂದ ಜಪ ಮಾಡ್ತಾ ಇದ್ದೇನೆ. ಹಾ ಓಕೆ, ವೆರಿ ನೈಸ್. ಇದು ಮಾಯಾಪುರ ಕಲ್ಕತ್ತಾದಲ್ಲಿ ಗುರು ದೀಕ್ಷೆ ಆಯ್ತು. ಓ ಹೌದಾ? ಓ ಸರಿ. ಹಾ ಗೊತ್ತಾಯ್ತು. ನೀವು ಗಂಡ ಹೆಂಡತಿ ಮಗನೂ ಬಂದಿದ್ರಾ? ಹೌದೌದು, 4 ಜನ ಒಟ್ಟು ನಾವು. 4. ಹಾ ಗೊತ್ತಾಯ್ತು ಮಾತಾಜಿ. ಹಾ ನೋಡಿದ್ದೇನೆ ನಿಮ್ಗೆ. ಹರಿ ಬೋಲ್. ಹರೇ ಕೃಷ್ಣ. ಓಕೆ, ಬೇರೆ ಯಾರು ಮಾಡ್ತಾ ಇಲ್ವಾ? ಪುಷ್ಪಲತಾ. ಓಕೆ, B207. ಓಕೆ, ದಯವಿಟ್ಟು ನೋಡಿ ಎಲ್ಲರೂ ಮಾಡ್ಬೇಕು. ನೀವೆಲ್ಲರೂ ಹೊಸೊಬ್ರು ಯಾರು ಇದ್ದೀರಾ ದಯವಿಟ್ಟು ಎಲ್ಲರೂ ಸ್ಟಾರ್ಟ್ ಮಾಡಿ. ಇಲ್ಲಾಂದ್ರೆ ನಿಮ್ಗೆ ಕ್ಲಾರಿಟಿ ಸಿಗುತ್ತೆ. ಅಂದ್ರೆ ನಿಮ್ಮ ಪ್ರಶ್ನೆಗಳಿಗೆ ಕ್ಲಾರಿಟಿ ಸಿಗ್ಬೇಕಾದ್ರೆ ನೀವು ಫಸ್ಟ್ ಹರೇ ಕೃಷ್ಣ ಮಹಾಮಂತ್ರನ ಹೇಳ್ತಾ ಬನ್ನಿ. ಹಾಗೂ ಪುಸ್ತಕಗಳನ್ನ ಪ್ರಭುಪಾದವರದ ಒಂದು ಅನುವಾದಗಳೇನಿದೆ, ಭಗವದ್ಗೀತೆ ಓದುವಂತದ್ದು ಅದನ್ನ ಮಾಡ್ತಾ ಬನ್ನಿ. ಎಲ್ಲದಕ್ಕೂ ನಮಗೆ ಉತ್ತರ ಅದ್ರಲ್ಲೇ ಇದೆ, ಭಗವದ್ಗೀತೆಯಲ್ಲೇ ಇದೆ. ನಾವು 16 ರೌಂಡ್ ಮಾಡ್ತೇವೆ ಮೇಡಮ್. 16 ರೌಂಡ್. ಹಾ ಹರಿ ಬೋಲ್ ಮಾತಾಜಿ, ಹರಿ ಬೋಲ್. ಅದೇ ನೀವೆಲ್ಲ ಹಳೊಬ್ರು ಕೆಲವ್ರು ಜನ ಇದ್ದೀರಾ, ಮಾಡ್ತಾ ಇದ್ದೀರಾ. ನಾನು ಹೊಸೊಬ್ರು ಮಾಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಯಾರು? ಹಾ, ಹರೇ ಕೃಷ್ಣ. ವೆರಿ ನೈಸ್. ಹರೇ ಕೃಷ್ಣ. ಸೊ ನೀವು ಈ ಬ್ಯಾಚ್ ಅವರ ಮೊದ್ಲಿನವರ V20737 ಗೊತ್ತಾಗ್ತಾ ಇಲ್ಲ. ಮತ್ತು ಪುಷ್ಪಲತಾ ಅನ್ಮ್ಯೂಟ್ ಮಾಡಿ ಮಾತಾಡಿ. ನಾವು 4 ರೌಂಡ್ ಮಾಡ್ತಾ ಇದ್ದೀರಾ? ಓಕೆ, ಗುಡ್. ಇವರು ಪುಷ್ಪಲತಾ. ನಾವು ಬೆಂಗಳೂರು. ಹಾ, ಅಲ್ಲ ನೀವು ಈ ಬ್ಯಾಚ್ ಅಲ್ಲಿ ಸ್ಟಾರ್ಟ್ ಮಾಡಿದ್ದ ಅಲ್ಲ ಮೊದ್ಲೇ ಮಾಡ್ತಾ ಇದ್ರಾ ಅಂತ? ಮೊದ್ಲೇ ಮಾಡ್ತಾ ಇದ್ವಿ ಮೊದ್ಲೇ ಏಕಾದಶಿನೂ ಮಾಡ್ತಾ ಇದೀವಿ 3 ವರ್ಷ. ವೆರಿ ನೈಸ್. ಸೊ ದಯವಿಟ್ಟು ಈ ಹೊಸೊಬ್ರೆಲ್ಲ ಯಾರಿದ್ದೀರಾ ದಯವಿಟ್ಟು ಸ್ಟಾರ್ಟ್ ಮಾಡಿ. ನೀವು ಅಟ್ಲೀಸ್ಟ್ ಬೆಳಿಗ್ಗೆ ಬರೇ ಒಂದು 10 ಜನ ಇರ್ತಾರೆ ಜಪಕ್ಕೆ, 1/4 ಗಂಟೆ ಮುಂಚೆ ಸೇರಿ ಅಷ್ಟೇ ನಾನು ಕೇಳ್ಕೊಳ್ಳುವಂಥದ್ದು. ನಿಮಗೆ ಒಂದು ಅಟ್ಲೀಸ್ಟ್ ಈ 18 ದಿನ ಆದ್ರೂ ನಿಮಗೆ ಒಂದು ಅಭ್ಯಾಸ ಆಗುತ್ತೆ. ಅಂದ್ರೆ 1 ರೌಂಡ್ ಮಾಡುವಂತದ್ದು. ದಯವಿಟ್ಟು ಎಲ್ಲರೂ ನಾಳೆ 5:45ಕ್ಕೆ ಜಾಯ್ನ್ ಆಗಿ 1 ರೌಂಡ್ ಜಪ ನಾವು ಒಟ್ಟಿಗೆ ಮಾಡೋಣ ಎಲ್ಲರೂ, ಹರೇ ಕೃಷ್ಣ ಮಂತ್ರ. ಸೊ ಹಾಗಾದ್ರೆ ನಿಮಗೆ ಒಂದು ಅಭ್ಯಾಸ ಆಗುತ್ತೆ. ಓಕೆ, ನಾನು ಎಲ್ಲರೂ ಹೋಪ್ ಮಾಡ್ತೀನಿ ಎಲ್ಲರೂ ಮಾಡ್ತೀರಾ ಅಂತ. ದಯವಿಟ್ಟು ಈ ಕೋರ್ಸ್ ಮುಗಿಯೋ ಮುಂಚೆ ಅಟ್ಲೀಸ್ಟ್ 1 ರೌಂಡ್ ಆದ್ರೂ ಎಲ್ಲರೂ ಮಾಡ್ಬೇಕಂದ್ರೆ ನಮ್ದೊಂದು ಸಂಕಲ್ಪ ಅಂತ ಇದೆ. ಸೊ ಸಂಕಲ್ಪದಲ್ಲಿ ಲಾಸ್ಟ್ ಅಲ್ಲಿ ಮಾಡುವಂಥದ್ದು ಅಂದ್ರೆ ದೇವ್ರ ಮುಂದೆ ನಾವು ರಾಧಾ ಗೋವಿಂದ್ ನಮ್ಮ ಇಸ್ಕಾನ್ ಮಂಗಳೂರು DTs ಅವರ ಮುಂದೆ ನಾವು ಪೂಜೆ ಮಾಡುವಂತದ್ದು ನಿಮ್ಮ ಹೆಸರಲ್ಲಿ. ಸೊ ಹಾಗಾಗಿ ಎಲ್ಲರೂ ದಯವಿಟ್ಟು ಸ್ಟಾರ್ಟ್ ಮಾಡಿ. ಓಕೆ, ನಾವು ಮುಕ್ತಾಯ ಮಾಡೋಣ ಹಾಗಿದ್ರೆ. ಓಕೆ, ನವೀನ್ ಕುಮಾರ್ ಧನ್ಯವಾದ. ಹರೇ ಕೃಷ್ಣ. ದಯವಿಟ್ಟು ಸ್ಟಾರ್ಟ್ ಮಾಡಿ. ನಾಳೆ ಇವತ್ತಿಂದನೇ ಸ್ಟಾರ್ಟ್ ಮಾಡಿ, ಅಥವಾ ನಾಳೆ ಬೆಳಿಗ್ಗೆಗೆ ಬನ್ನಿ ಎಲ್ಲರೂ 5:45ಕ್ಕೆ ಸ್ಟಾರ್ಟ್ ಮಾಡೋಣ ಎಲ್ಲರೂ. ಓಕೆ, ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ವಾಂಛಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತಕೋಟಿ ವೈಷ್ಣವ ವೃಂದ ಕಿ ಜೈ. ನಮಃ. ಹರಿದಾಸ್ ಠಾಕೂರ್ ಕಿ ಜೈ. ಶ್ರೀಲಾ ಪ್ರಭುಪಾದ್ ಕಿ ಜೈ. ಹರೇ ಕೃಷ್ಣ. ಧನ್ಯವಾದ ಎಲ್ಲರಿಗೂ. ಹರೇ ಕೃಷ್ಣ. ಧನ್ಯವಾದ.